ಹಾಯ್ ಹಲೋ ನಮಸ್ಕಾರ. ನಮ್ಮ ಟಿವಿಯ ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಧ್ವನಿ ಶಿಶಾಂಕ್ ಕೋಡೂರು. ಸೊ ಇವತ್ತಿನ ಜನಧ್ವನಿಯಲ್ಲಿ ಕರಾವಳಿಗೆ ಸಂಬಂಧಪಟ್ಟಂತೆ ಮತ್ತು ಕರ್ನಾಟಕದ ಮತ್ತು ದೇಶಾದ್ಯಂತ ಈಗ ಸುದ್ದಿಯಲ್ಲಿರುವಂತಹ ಮೇಜರ್ ಸುದ್ದಿಯತ್ತ ಹೋಗುವಂತಹ ಸಮಯ. ಸೊ ರೇಷನ್ ಕಾರ್ಡ್ ವಿಚಾರವಾಗಿ ಸ್ಪೆಷಲಿ BPL ಕಾರ್ಡ್ ಹೋಲ್ಡರ್ಗೆ ಸಂಬಂಧಪಟ್ಟಂತೆ ಈಗ ರಾಜ್ಯ ಸರ್ಕಾರ BPL ಕಾರ್ಡ್ದಾರರ ಕೆಲವೊಂದು ಕಾರ್ಡ್ಗಳನ್ನು ರದ್ದು ಮಾಡೋದಕ್ಕೆ ಹೋಗ್ತಾ ಇದೆ. ರಾಜ್ಯ ಸರ್ಕಾರ ಮತ್ತು ವಿಪಕ್ಷದ ಹೇಳಿಕೆಗಳ ಪ್ರಕಾರ ರಾಜ್ಯದಲ್ಲಿ ಒಟ್ಟಾರೆಯಾಗಿ BPL ಕಾರ್ಡ್ದಾರರು ಯಾರೆಲ್ಲ ಇದ್ದಾರೆ, ಸುಮಾರು ಕೋಟಿಗಟ್ಟಲೆಯಷ್ಟು BPL ಕಾರ್ಡ್ ಹೋಲ್ಡರ್ಗಳಿದ್ದಾರೆ. ಅದರಲ್ಲಿ 80% 1.2 ಕೋಟಿಯಷ್ಟು BPL ಕಾರ್ಡ್ ಹೋಲ್ಡರ್ಗಳಿದ್ದಾರೆ. ಅದರಲ್ಲಿ 80% ಅಕ್ರಮ ಕಾರ್ಡ್ಗಳನ್ನು ಹೊಂದಿದ್ದಾರೆ ಅನ್ನುವಂಥ ಆರೋಪ. 18% ಅಂದರೆ 22 ಲಕ್ಷ ಕುಟುಂಬಗಳು ಅಕ್ರಮ ಕಾರ್ಡ್ಗಳನ್ನು ಹೊಂದಿದ್ದಾರೆ. ಬಟ್ ರಾಜ್ಯ ಸರ್ಕಾರ 13 ಲಕ್ಷ ಅನ್ನುವಂಥ ಸ್ಟ್ಯಾಟಿಸ್ಟಿಕ್ಸ್ ಅನ್ನು ನೀಡಿದೆ. ಬಟ್ 18% ಅಂತ ಹೇಳಿದರೆ ಆಲ್ಮೋಸ್ಟ್ 22 ಲಕ್ಷಗಳು. ಈ 22 ಲಕ್ಷಗಳಲ್ಲಿ ಅಕ್ರಮ ಅನ್ನುವಂಥದ್ದನ್ನು ಯಾವ ಮಾನದಂಡಗಳ ಮುಖಾಂತರ, ಇದು ರಾಜ್ಯ ಸರ್ಕಾರ ನಿರ್ಧಾರ ಮಾಡಿರುವಂಥ ಮಾನದಂಡಗಳಲ್ಲ, ಸ್ಪೆಷಲಿ ನೋಡೋದಾದರೆ ಕೇಂದ್ರ ಸರ್ಕಾರದ ನಿರ್ಧಾರಗಳು, ಯಾವ ಮಾನದಂಡದಲ್ಲಿ ಅವರಿಗೆ BPL ಕಾರ್ಡ್ಗಳನ್ನು ನೀಡಲಾಗುತ್ತೆ ಆ ಕೆಲವೊಂದು ಮಾನದಂಡಗಳನ್ನು ಗಮನಿಸುವುದಾದರೆ ಆಗ ತಾನೇ ಹೇಳಿರೋ ಪ್ರಕಾರ ರಾಜ್ಯ ಅಥವಾ ಕೇಂದ್ರ ಸರ್ಕಾರಿ ನೌಕರರು BPL ಕಾರ್ಡ್ಗಳನ್ನು ಹೊಂದುವಂತಿಲ್ಲ. ಈಗ ಸದ್ಯಕ್ಕೆ CM ಸಿದ್ದರಾಮಯ್ಯನವರು ಮತ್ತು ರಾಜ್ಯ ಸರ್ಕಾರ ನೀಡಿರುವಂತಹ ದಾಖಲೆಗಳ ಪ್ರಕಾರ ಸುಮಾರು 4,000ಕ್ಕಿಂತಲೂ ಅಧಿಕ ಜನರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ಹುದ್ದೆಯನ್ನು ಹೊಂದಿರುವಂಥವರು BPL ಕಾರ್ಡ್ದಾರರಾಗಿದ್ದಾರೆ. ಎಷ್ಟು ಜನ ಕಾರ್ಡ್ದಾರರು ಆಗಿದ್ದಾರೆ ಅನ್ನುವಂಥ ಪ್ರಶ್ನೆಗಿಂತ BPL ಕಾರ್ಡನ್ನು ಹಿಸ್ಕೊಂಡಿರುವ ವೀರಭದ್ರ ಆದರೆ ಕೊಟ್ಟಿರುವಂಥ ಕೋಡಂಗಿ ಯಾರು ಅನ್ನುವಂಥ ಪ್ರಶ್ನೆಗಳು ಕೂಡ ಬರುತ್ತೆ. ಸರ್ಕಾರಿ ನೌಕರರಿಗೆ BPL ಕಾರ್ಡನ್ನು ನೀಡಿರುವಂಥ ಪುಣ್ಯಾತ್ಮರು ಯಾರು ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ. ಯಾರು ಕೊಟ್ಟರು? ಸರ್ಕಾರಿ ಹುದ್ದೆ ಇದೆ, ಕೇಂದ್ರ ಸರ್ಕಾರಿ ಹುದ್ದೆ ಅಥವಾ ರಾಜ್ಯ ಸರ್ಕಾರಿ ಹುದ್ದೆಗಳು, ಸರ್ಕಾರಿ ನೌಕರರು, ಸಹಕಾರಿ ಸಂಘದ ಅಧಿಕಾರಿಗಳು ಅಥವಾ ಆದಾಯ ತೆರಿಗೆ ಪಾವತಿದಾರರು. ಸ್ಪೆಷಲಿ ಈ ವಿಚಾರದಲ್ಲಿ ತುಂಬಾನೇ ಗೊಂದಲಗಳಿವೆ. ಆದಾಯ ತೆರಿಗೆ ಪಾವತಿದಾರರಾಗಿದ್ದರೆ ಅವರಿಗೆ ರೇಷನ್ ಕಾರ್ಡನ್ನು ನೀಡುವಂತಿಲ್ಲ, BPL ಕಾರ್ಡನ್ನು ನೀಡುವಂತಿಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ನೀವೊಂದು 2,000 ನೀಡಿದರೂ ಕೂಡ ಒಂದು ಕಾರ್ ಖರೀದಿ ಮಾಡೋದಕ್ಕೂ ಅಥವಾ ಯಾವುದೋ ಒಂದು ಲೋನ್ ಪಡ್ಕೊಳ್ಬೇಕಾದ್ರೂ ಕೂಡ ಒಂದು 2-3 ಸಾವಿರವನ್ನು ನೀಡಿದರೆ ಕೆಲವೊಂದು ಬ್ರೋಕರ್ಗಳು IT ರಿಟರ್ನ್ಸನ್ನು ಮಾಡಿಕೊಡ್ತಾರೆ 2-3 ಸಾವಿರಕ್ಕೆ. ಬಟ್ ಅವರು ಟ್ಯಾಕ್ಸ್ ಪೇಯರ್ ಆಗಿರೋದಿಲ್ಲ, ಕೇವಲ ಒಂದು ಲೋನಿಗೋಸ್ಕರ ಒಂದು ಬಾರಿ IT ರಿಟರ್ನನ್ನು ರೆಡಿ ಮಾಡಿರ್ತಾರೆ. ಅಂಥವರು ಕೂಡ BPL ಕಾರ್ಡ್ದಾರರಾಗೋದಕ್ಕೆ ಅರ್ಹರಲ್ಲ ಅನ್ನುವಂತಹ ರೂಲ್ಸ್ಗಳು. ಇನ್ನು ವಾರ್ಷಿಕ ಆದಾಯ 1.20 ಲಕ್ಷ ಮೀರಬಾರದು. ಪ್ರಸ್ತುತ ಒಬ್ಬ ವ್ಯಕ್ತಿ ದಿವಸಕ್ಕೆ 500 ರೂಪಾಯಿಯಂತೆ ಕೂಲಿ ಕೆಲಸಕ್ಕೆ ಹೋದರೂ ಕೂಡ ಆತನ ವಾರ್ಷಿಕ ಆದಾಯ 1.20ಗಿಂತ ಅಧಿಕ ಆಗುತ್ತೆ. ಬಟ್ ಗೊತ್ತಿಲ್ಲ, ಇದೆಲ್ಲ ಕೇಂದ್ರ ಸರ್ಕಾರದ ಮಾನದಂಡಗಳು. ಇನ್ನೂ ಅನೇಕ ಇದೆ. 4 ವೀಲರ್ ವೆಹಿಕಲ್ಗಳು ಮನೆ ಬಾಡಿಗೆಗೆ ಕೊಡೋಂಗಿಲ್ಲ, ಇನ್ನು ಅನೇಕ ಅನುದಾನಿತ ಅಥವಾ ಅನುದಾನಿತ ರಹಿತ, ಇದೆಲ್ಲ ವಿಚಾರಗಳು ಅನೇಕ ಪಾಯಿಂಟ್ ಔಟ್ಗಳು ಕೂಡ ಇದ್ದಾವೆ. ಈ ವಿಚಾರವಾಗಿ ಈಗ ಗೊಂದಲಗಳು ಆಗ್ತಾ ಇರುವಂಥದ್ದು. ಬಟ್ BJP ಮಾಡ್ತಾ ಇರುವಂಥ ಆರೋಪ ಗ್ಯಾರಂಟಿಗೆ ಹಣ ಹೊಂದಿಸೋದಕ್ಕೆ ಕಾಂಗ್ರೆಸ್ಗೆ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಕಾರ್ಡ್ಗಳನ್ನು ಹೋಲ್ಡ್ ಮಾಡ್ತಾ ಇರುವಂಥ ಅಥವಾ ರದ್ದು ಮಾಡೋದಕ್ಕೆ ಮುಂದಾಗ್ತಾ ಇದೆ. ಬಟ್ ಕಾಂಗ್ರೆಸ್ ಹೇಳ್ತಾ ಇದೆ ಇದನ್ನು ನಾವು ಮಾಡ್ತಾ ಇಲ್ಲ, ಇದು ಕೇಂದ್ರ ಸರ್ಕಾರದಿಂದಲೇ ಆಗ್ತಾ ಇರುವಂತಹ ಅನ್ಯಾಯಗಳು, ಕೇಂದ್ರ ಸರ್ಕಾರನೇ ಈ ಒಂದು ನಿರ್ಧಾರವನ್ನು ತಂದಿದೆ, ಅದನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ, ಕೇಂದ್ರ ಸರ್ಕಾರದ ನಿಯಮ ಏನಿದೆ ಅಥವಾ ಅದರ ಸೂಚನೆಗಳೇನಿದೆ ಅದನ್ನು ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ ಅನ್ನುವಂತಹ ಚರ್ಚೆಗಳು ಈಗ ಪ್ರಮುಖವಾಗಿರುವಂಥದ್ದು. ಸೊ ಇದೇ ವಿಚಾರವಾಗಿ ಚರ್ಚೆಯನ್ನು ಮುಂದುವರಿಸೋಣ. ನಮ್ಮ ಜೊತೆ ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸೊ ಮೊದಲನೇದಾಗಿ ನಮ್ಮ ಜೊತೆ ಹಿರಿಯ ಪತ್ರಕರ್ತರಾಗಿ ಮತ್ತು ರಾಜಕೀಯ ವಿಶ್ಲೇಷಕರಾಗಿ ಜಿತೇಂದ್ರ ಕುಂದೇಶ್ವರ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಕಾಂಗ್ರೆಸ್ನಿಂದ ವಕ್ತಾರರಾಗಿ ದಿನೇಶ್ ಕುಂಪಳ ಅವರು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ BJPಯಿಂದ ಯತೀಶ್ ಅರ್ವಾರ್ ಅವರು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ನಾನು ಜಿತೇಂದ್ರ ಕುಂದೇಶ್ವರ್ ಅವರಿಂದ ಪ್ರಾರಂಭಿಸ್ತೇನೆ. ಸರ್, ಈ ವಿಚಾರವಾಗಿ ಗಮನಿಸೋದಾದ್ರೆ ಎರಡೂ ಪಕ್ಷಗಳು ಕೂಡ ಇರಲಾರದೆ ಇರುವೆಯನ್ನು ಬಿಟ್ಟುಕೊಂಡಿದೆ ಅಂತ ಅನಿಸ್ತಾ ಇದೆಯಾ? ಒಂದು ಕಡೆ ರಾಜ್ಯ ಸರ್ಕಾರ ವಕ್ಫ್ ಅಥವಾ ಮೂಡಾ ಹಗರಣ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಮೊದಲಿಗೆ ಅದನ್ನು ದೊಡ್ಡ ವಿಚಾರವನ್ನಾಗಿ ಮಾಡುತ್ತೆ, ಕೊನೆಗೆ ಇಲ್ಲ ಅದನ್ನು ಪಡೆದುಕೊಂಡಿದ್ದೀವಿ ಅನ್ನುವಂಥ ರೀತಿಯಲ್ಲಿ ಸ್ಟೇಟ್ಮೆಂಟ್ಗಳು ಕೂಡ ಬರುತ್ತೆ. ವಕ್ಫ್ ವಿಚಾರದಲ್ಲಾಗ್ಬೋದು ಅಥವಾ ಮೂಡಾದಲ್ಲಿ ಸೈಟ್ಗಳನ್ನು ವಾಪಸ್ ನೀಡುವಂಥದ್ದಾಗಿರ್ಬೋದು. ಈಗ ಸದ್ಯಕ್ಕೆ ರೇಷನ್ ಕಾರ್ಡ್ ವಿಚಾರದಲ್ಲೂ ಕೂಡ ಮೊದಲಿಗೆ ರದ್ದತಿ ಅನ್ನುವಂಥ ನಿರ್ಧಾರ, ಈಗ ತಾತ್ಕಾಲಿಕ ಸ್ಥಗಿತ ಅನ್ನುವಂಥ ರೀತಿಯಲ್ಲಿ
ಇದು ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಈಗಿನ ಸಂದರ್ಭಕ್ಕೆ ಬೇಡ ಅಂತ ಅನಿಸ್ತಾ ಇತ್ತು ಅಂತ ಹೇಳಿ. ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ ಅಂದರೆ ಕಾಂಗ್ರೆಸ್ ಆಡಳಿತದ ರಾಜ್ಯ ಸರ್ಕಾರಕ್ಕೆ 1 ತಿಂಗಳು ಕಾದಿದ್ರೆ ಸಾಕಿತ್ತು. ಈ BPL ಕಾರ್ಡ್ ಈಗ ಏನು ಅವರು ರದ್ದುಗೊಳಿಸಿದ್ದಾರೆ ಅದಕ್ಕಿಂತ 3 ಪಟ್ಟು ಹೆಚ್ಚು BPL ಕಾರ್ಡ್ ರದ್ದಾಗ್ತಿತ್ತು ತನ್ನಿಂತಾನಾಗಿ. ಯಾಕಂದರೆ ಕೇಂದ್ರ ಸರ್ಕಾರದ ಏನು ಮಾರ್ಗದರ್ಶಿ ಏನಿದೆ, ನೀವು BPL ಕಾರ್ಡನ್ನು APL ಕಾರ್ಡಾಗಿ ಕನ್ವರ್ಟ್ ಮಾಡಲಿಕ್ಕೆ ಏನು ಮಾರ್ಗದರ್ಶಿ ಇದೆ ಆ ಮಾರ್ಗದರ್ಶನ ಪಾಲಿಸಿದರೆ ಖಂಡಿತ ಕರ್ನಾಟಕದ ಕಾಂಗ್ರೆಸ್ ಆಡಳಿತ ಇರುವಂಥ ರಾಜ್ಯ ಸರ್ಕಾರಕ್ಕೆ ಸುಲಭದಲ್ಲಿ ಆಗ್ತಾ ಇತ್ತು. ಏನು ಇದಕ್ಕಿಂತ ಜಾಸ್ತಿ ಅಂದರೆ ಎಷ್ಟೋ ಏನು BPL ಕಾರ್ಡ್ಗಳು ತನ್ನಿಂತಾನೆಗೆ ಆ ಮಾನದಂಡ ರದ್ದತಿ ಆಗ್ತಿತ್ತು. ಆಗ ರಾಜ್ಯ ಸರ್ಕಾರಕ್ಕೆ ಸುಲಭದಲ್ಲಿ ಇದಕ್ಕಿಂತ ಈಗ ಏನು ಇವರು ರದ್ದತಿ ಮಾಡಬೇಕು ಅಂತ ಏನು ಇಚ್ಛೆ ಮಾಡಿದ್ರು ಅದಕ್ಕಿಂತ ಹೆಚ್ಚು ಪಟ್ಟು ಕಾರ್ಡ್ಗಳು BPL ಕಾರ್ಡ್ ರದ್ದಾಗಿ APLಗೆ ಕನ್ವರ್ಟ್ ಆಗ್ತಿತ್ತು. ಹಾಗಾಗಿ ಇದು ಇಲ್ಲಿ ಏನಂತ ಹೇಳಿದರೆ ಕೇಂದ್ರ ಸರ್ಕಾರದ ಇಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ರಾಜ್ಯ ಸರ್ಕಾರವಿದ್ದು ಕೇಂದ್ರ ಸರ್ಕಾರವಿದ್ದು ವಿರೋಧ ಪಕ್ಷಗಳು ವಿರೋಧ ಮಾಡಲಿಕ್ಕಷ್ಟೇ ಎನ್ನುವಂತಹ ಒಂದು ವಿಚಾರದಡಿಯಲ್ಲಿ ಈ ಕೆಲಸವನ್ನು ಮಾಡ್ತಾ ಇದೆ. ಮತ್ತು BJPಯವರು ಏನು ಇಲ್ಲಿ ಕೇಂದ್ರದಲ್ಲಿ ಅಷ್ಟು BPL ಕಾರ್ಡ್ಗಳನ್ನು ರದ್ದು ಮಾಡಿದರು. ಇಲ್ಲಿ ರಾಜ್ಯ ಸರ್ಕಾರದವರು ಯಾಕೆ ಈ ರೀತಿ ರಾಜ್ಯ BJPಯವರು ಯಾಕೆ ಕಾಂಗ್ರೆಸ್ಗೆ ವಿರೋಧ ಮಾಡ್ತಾರೆ ಅಂತ ವಿಷಯ ಇರ್ತದೆ. ಬಟ್ ರಾಜ್ಯ ಸರ್ಕಾರವನ್ನು ಪ್ರಶ್ನೆ ಮಾಡೋದು BJP ವಿರೋಧ ಪಕ್ಷವಾಗಿ ಸರಿ. ಮತ್ತು ಇವರು ರದ್ದು ಮಾಡಿದ್ರಲ್ಲಿ ಲೋಪಗಳಿದೆ, ಅಂದರೆ ಕಣ್ಣಿಗೆ ಕಾಣುವಂಥ ಲೋಪಗಳಿದೆ. ಯಾರಿಗೆ ನಿಜವಾಗಿ BPL ಕಾರ್ಡ್ ಇರುವವರನ್ನು ಇವರು ರ್ಯಾಂಡಮ್ ಆಗಿ ಏನು ರದ್ದು ಮಾಡಿದ್ರಿಂದ APL ಆಗಿ ಕನ್ವರ್ಟ್ ಮಾಡಿದ್ರಿಂದ BJPಯವರಿಗೆ ಹೋರಾಟ ಮಾಡಲಿಕ್ಕೆ ಸುಲಭ ಆಯಿತು. ನನ್ನ ಒಪಿನಿಯನ್ ಪ್ರಕಾರ ನಮ್ಮ ರಾಜ್ಯದಲ್ಲಿ ಏನು ಅರ್ಧಕ್ಕಿಂತಲೂ ಹೆಚ್ಚಿನ ಜನಸಂಖ್ಯೆಯಲ್ಲಿ BPL ಕಾರ್ಡ್ಗಳು ಇದ್ದರೆ, ಜನಸಂಖ್ಯೆಯವರು BPL ಕಾರ್ಡ್ ಇದ್ದರೆ ಬಿಲೋ ಪವರ್ಟಿನ ನಾನು ಏನಂದರೂ 20% ಏನು ಸರ್ಕಾರದ ಸೌಲಭ್ಯವನ್ನು ಏನು 80% ಏನು 80% ಮೇಲಿನ 10% ಅವರು ಟ್ಯಾಕ್ಸನ್ನು ವಿನಾಯಿತಿ ಪಡ್ಕೊಳ್ತಾರೆ. ಯಾರು? ದೊಡ್ಡ ದೊಡ್ಡ ಮಿಲಿಯನೇರ್ಗಳು. ಕೆಳಗಿನ 10%ನವರು ಅಂತ್ಯೋದಯ ಅಂತ ತೀರಾ ಕೆಳಮಟ್ಟದ ಒಂದು ಕಡುಬಡವರು ಅಂಥವರು ಅದರ ಲಾಭವನ್ನು ಪಡೀತಾರೆ. ಮಧ್ಯೆ ಒಂದು 20%ವರೆಗೆ ಒಂದು ಹಂತದಲ್ಲಿ ಸರ್ಕಾರದ ಹೆಚ್ಚಿನ ಸೌಲಭ್ಯಗಳು ಅವರಿಗೆ ಸಿಗಬೇಕು. ಇದು ಹಾಗಲ್ಲ. 50% ಜನರಿಗೂ ನೀವು BPL ಕಾರ್ಡ್ಗಳನ್ನು ಮಾಡಿದರೆ ಅಥವಾ 80% ಜನರಿಗೂ ನೀವು ಗೃಹಲಕ್ಷ್ಮಿ ಈ ರೀತಿಯಾಗಿ ಕೊಡ್ತಾ ಹೋದರೆ ಸರ್ಕಾರ, ಇದು ರಾಜ್ಯ ಸರ್ಕಾರ ಅಂತಲ್ಲ, ಇದು ಆಗ ಏನು ಅರಾಜಕತೆ ಬರ್ತದೆ. ಒಂದು ಹಂತದಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದು ರೀತಿಯ ಅರಾಜಕತೆ ಬಂದಿದೆ. ಎಲ್ರಿಗೂ ಕೊಡೋದು ಸರ್ಕಾರದ ಏನು ಹಣ ಕೊಡುವ ಯಂತ್ರ ಆಗಿದೆ. ಏನು ಪ್ರಿಂಟ್ ಮಾಡಿ ಶ್ರೀಲಂಕಾದಲ್ಲಿ ಅಥವಾ ಇನ್ನೇ ಕೆಲವು ರಾಜ್ಯಗಳಲ್ಲಿ ನೋಟ್ಗಳನ್ನು ಪ್ರಿಂಟ್ ಮಾಡಿ ಕೊಡುವ ಹಾಗೆ, ಅಂದರೆ ಅದಕ್ಕೆ ವ್ಯಾಲ್ಯೂ ಎಲ್ಲ ಆಗ್ತದೆ ಈ ಕೊಡುವ ಇನ್ನು ಹಣಗಳು. ಸರ್ಕಾರದ ಬಾಧ್ಯತೆ ಏನು ಹೇಳಿದ್ರೆ ಶಿಕ್ಷಣ, ಸುಲಭದಲ್ಲಿ ಶಿಕ್ಷಣ. ಈಗ ಶಿಕ್ಷಣ ಎನ್ನುವಂಥದ್ದು ಸಂಪೂರ್ಣ ಹಾಳಾಗಿದೆ. ಸರಿಯಾಗಿ ಕುಡಿಯುವ ನೀರು, ಉದ್ಯೋಗ ಮಾಡುವವರಿಗೆ ಸರಿಯಾಗಿ ಉದ್ಯೋಗ ಅವಕಾಶ, ಇಂಥದ್ದನ್ನು ಬೇಸಿಕ್ ಕೆಲಸವನ್ನು ಮಾಡದೆ ಈ ರೀತಿಯಾಗಿ ಉಚಿತಗಳನ್ನು ಘೋಷಣೆ ಮಾಡಿಕೊಂಡು ಈ ರೀತಿಯಾಗಿ BPL ಕಾರ್ಡ್ಗಳು ಈ ಎಲ್ಲ ಏನು ಕರಪ್ಷನ್ ಆಗಿ ಭ್ರಷ್ಟಾಗಿ ಜನರು ಕೂಡ ಭ್ರಷ್ಟರಾಗಿ ಕಾರ್ಡ್ಗಳನ್ನೆಲ್ಲ ಏನು ಸುಲಭದಲ್ಲಿ ಸೋಮಾರಿಗಳಾಗಿ ಸುಲಭದಲ್ಲಿ ಆದಾಯಗಳನ್ನು ಮಾಡಲಿಕ್ಕೆ, ಸರ್ಕಾರದ ಲಾಭಗಳನ್ನು ಪಡಲಿಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಅವರು ಆ ರೀತಿಯಾಗಿ ಮನಸ್ಸು ಮಾಡುವಾಗ ಅವರೊಂದಷ್ಟನ್ನು ಕೊಡ್ತಾರೆ. ಅವರು ಕೊಡುವವರು ಭ್ರಷ್ಟರಾಗ್ತಾರೆ, ತಗೊಳ್ಳುವವರು ಭ್ರಷ್ಟರಾಗ್ತಾರೆ. ಹಾಗಾಗಿ ಇಂತಹ ಏನು ಒಂದು ನಾನು ಹೇಳುವಂಥದ್ದು ಕಟ್ಟುನಿಟ್ಟಾಗಿ ನಿಜವಾದ ಬಡವರಿಗೆ ಮಾತ್ರ ಸಿಗುವಾಗೆ ನೀವು ಯಾವ ಕಾನೂನು ತರ್ತಿರೋ ಅದು ಯಾರು ತಂದರೂ ನಮಗೆ ಖುಷಿ. ಆದರೆ ಇದು ಯಾಕೆ ಆಗುವುದಿಲ್ಲ ಹೇಳಿದ್ರೆ ಎಲ್ಲವೂ ಓಟಿಗಾಗಿ. ಕೊನೆಗೆ ಹೇಳೋದು APL ಕಾರ್ಡಿನ ಒಂದು ಓಟ್ ಇರ್ತದೆ, BPL ಕಾರ್ಡ್ನ ಒಂದು ಓಟ್ ಇರ್ತದೆ. ಹೀಗಾಗಿ ಏನು ಹೇಳ್ತಾರೆ, ಎಲ್ರಿಗೂ ಉಚಿತ ಘೋಷಣೆ ಮಾಡುವಂಥ ಒಂದು ಪರಿಸ್ಥಿತಿ ಅಥವಾ ಸೌಲಭ್ಯ ಕೊಡುವಂಥ ಪರಿಸ್ಥಿತಿ ಇರೋದ್ರಿಂದ ಅಂಥ ನಾನು ನಾಯಕರಿಗಾಗಿ ಅಂಥ ಒಂದು ರಾಜಕೀಯ ಪಕ್ಷಕ್ಕಾಗಿ ಇದು ನೋಡ್ತಾ ಇದ್ದೇನೆ. ಅಂದರೆ ನಿಜವಾದ ಬಡವರಿಗೆ ಅದರ ಅಂದರೆ ಅದು ಪೂರ್ತಿ ಎಲ್ಲ ಹಣವನ್ನು ಎಲ್ಲ ಸೌಲಭ್ಯನೂ ಅಂತಲ್ಲ, ಅವರಿಗೆ ಉದ್ಯೋಗಾವಕಾಶ, ಊಟಕ್ಕಾಗಿ ಸಮಸ್ಯೆ ಬರದಿದ್ದಾಗೆ ಏನು ವೈದ್ಯಕೀಯ ಶಿಕ್ಷಣ ಇದೆಲ್ಲವನ್ನು ಬರುವ ಹಾಗೆ ಒಂದು ವ್ಯವಸ್ಥೆಯನ್ನು ಮಾಡಬೇಕು.
ಅದಕ್ಕೋಸ್ಕರ ತೆರಿಗೆ ಏನು ಯಾರು ಉಳ್ಳವರಿದ್ದಾರೆ ಅವರಿಂದ ತೆರಿಗೆ ರೂಪದಲ್ಲಿ ಹಣವನ್ನು ಪಡೆದು ಅವರಿಗೆ ಹಂಚುವಂತ ಮತ್ತೆ ಒಳ್ಳೆಯ ಆಡಳಿತವನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಆದರೆ ಯಾವುದು ನನ್ನ ಈಗಿನ ನಾನು ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಅಂತ ಹೇಳುವುದಲ್ಲ, ಇಡೀ ರಾಜ್ಯದಲ್ಲಿ ನೋಡುವಾಗ ನನಗೇನು ಆಡಳಿತ ಏನು ಅಷ್ಟು ಚೆನ್ನಾಗಿ ನಡೀತಾ ಇಲ್ಲ. ಎಲ್ಲರೂ ವಿರೋಧ ಪಕ್ಷದವ್ರ ಹತ್ರ ನೋಡಿದ್ರು ಹಗರಣ, ಹಿಂದಿದ್ದು ಮುಂದಿದ್ದು ಈಗಿದ್ದು ಅಂತ, ಈಗ ನೋಡಿದ್ರು ಹಗರಣ. ಹಾಗಾಗಿ ನನಗೆ ಈ BPL ಕಾರ್ಡು ರದ್ದು ಇದು ಅಂತ ಹೇಳುವಾಗ ನಿಜವಾಗಿಯೂ ಈ ಗಲಾಟೆಯಲ್ಲಿ ನಿಜವಾದ ಬಡವರು ಸಂತ್ರಸ್ತರಾಗ್ತಾರೆ. ಯಾರೋ ಭ್ರಷ್ಟರು ಇವರೆಲ್ಲ ಇದರಿಂದ ಲಾಭ ಪಡಿತಾರೆ ಅನ್ನುವಂಥ ನನಗೆ ಸಂಶಯ ಬರ್ತಾ ಇದೆ. ಓಕೆ ದಿನೇಶ್ ಸರ್, ಈಗಾಗಲೇ ಈ ಗ್ಯಾರಂಟಿ ವಿಚಾರವನ್ನ ಘೋಷಣೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಟಿವಿಯಲ್ಲೂ ಕೂಡ ಅನೇಕ ಚರ್ಚೆಗಳು ನಡೆದಿತ್ತು. ಯಾರು ಅರ್ಹರಿದ್ದಾರೆ ಅಂಥವರಿಗೆ ಮಾತ್ರ ಕೊಡಿ, ಯಾಕೆ ಎಲ್ರಿಗೂ ಕೂಡ ತಮ್ಮ ಗ್ಯಾರಂಟಿಯನ್ನು ಘೋಷಣೆ ಮಾಡ್ತೀರಿ? ಸಿದ್ದರಾಮಯ್ಯನವರ ಭಾಷಣದಲ್ಲಿ ಹೇಳೋ ಥರ ಎಲ್ರಿಗೂ ಫ್ರೀ ಅನ್ನೋ ಥರ ಘೋಷಣೆಯನ್ನು ಮಾಡಿತ್ತು. ಬಟ್ ಅದು ಈಗ ಅನ್ವಯ ಆಗ್ತಾ ಇಲ್ಲ. ಈಗ ಅರ್ಹರನ್ನ ಮಾತ್ರ ಕಾಂಗ್ರೆಸ್ ಸರ್ಕಾರ ಹುಡುಕ್ತಾ ಇದೆ. BJP ಅವರು ಹೇಳೋ ಥರ ಹಣ ಹೊಂದಿಸುವುದಕ್ಕೋಸ್ಕರ ಈ ಪ್ರಯತ್ನನ ಅಂತ ಹೇಳಿ ಬಹುಶಃ ಇವತ್ತು ರಾಜ್ಯಾದ್ಯಂತ ಭಾಳಷ್ಟು ಸುದ್ದಿಯಲ್ಲಿರುವಂಥ ಈ ರೇಷನ್ ಕಾರ್ಡ್ ಸಮಸ್ಯೆ ಪ್ರಮುಖವಾಗಿ ಇವತ್ತು ನಾವೆಲ್ಲರೂ ಚರ್ಚೆ ಮಾಡಲಿಕ್ಕೆ ಇಲ್ಲಿ ಕೂತಿದ್ದೇವೆ. ಇದು ಬಹುಶಃ ಈ 12 ವರ್ಷದಿಂದ ಭಾಳ ದೊಡ್ಡ ಮಟ್ಟದಲ್ಲಿ ಪರಿಷ್ಕರಣೆ ಆಗಿರಲಿಲ್ಲ. 1, 2 ಅಥವಾ ಬೆರಳೆಣಿಕೆಯಷ್ಟು APL ಕಾರ್ಡ್ BPL ಕಾರ್ಡನ್ನು ಹುಡುಕುವ ಒಂದು ಕೆಲಸ ಆಗಿತ್ತು. ಬಹುಶಃ ಇಂದು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಆಗಸ್ಟ್ 29ರಂದು ಒಂದು ದೊಡ್ಡ ಮಟ್ಟದ ಒಂದು ಮೀಟಿಂಗ್ ಆಗ್ತದೆ. ಎಲ್ಲ ಆಲ್ ಸ್ಟೇಟ್ ಆಹಾರ ಇಲಾಖೆಯನ್ನು ಒಟ್ಟುಗೂಡಿಸಿ ಕೇಂದ್ರದಲ್ಲಿ ಒಂದು ಮೀಟಿಂಗ್ ಆಗ್ತದೆ, ಎಲ್ಲ ರಾಜ್ಯಗಳು, ನಮ್ಮ ದೇಶದ ಎಲ್ಲ ರಾಜ್ಯಗಳು. ಅದರ ಪ್ರಕಾರ ಅಕ್ಟೋಬರ್ 22ರಂದು ಕೇಂದ್ರ ಸರ್ಕಾರ ಒಂದು ಸುತ್ತೋಲೆಯನ್ನು ಎಲ್ಲ ರಾಜ್ಯಕ್ಕೆ, ನಮ್ಮ ದೇಶದ ಎಲ್ಲ ರಾಜ್ಯಕ್ಕೂ ಮತ್ತು ಕೇಂದ್ರಾಡಳಿತ ಪ್ರದೇಶಕ್ಕೂ ಒಂದು ಸರ್ಕ್ಯುಲರನ್ನು ಹೊರಡಿಸ್ತದೆ. 2023 ಅಕ್ಟೋಬರ್ ಇದೆ ಮೊನ್ನೆ ಅಕ್ಟೋಬರ್ 22ನೇ ತಾರೀಕಿನ ದಿವಸ ಹೊರಡಿಸಿದಂಥದ್ದು ಈ ಸರ್ಕ್ಯುಲರ್ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೇನೆ. ಈ ಸರ್ಕ್ಯುಲರ್ ಪ್ರಕಾರ ನಮ್ಮ ರಾಜ್ಯ ಸರ್ಕಾರ ಕೆಲಸ ಮಾಡಲೇಬೇಕು. ಈ ವರದಿ ಮತ್ತು ನೀತಿ ಆಯೋಗದ ಒಂದು ವರದಿ. ಈ ನೀತಿ ಆಯೋಗದ ವರದಿ ಏನಂತ ಹೇಳ್ತಾನೆ ಅಂತ ಹೇಳಿದರೆ, ನಮ್ಮ ದೇಶ ಇಷ್ಟು ನೀವು ನಮ್ಮ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಬಹುತೇಕ 60% ಜನಸಂಖ್ಯೆ ಆಧಾರದಲ್ಲಿ 60ಕ್ಕಿಂತ ಹೆಚ್ಚು BPL ಕಾರ್ಡು ತೋರಿಸ್ತದೆ, ಬಡವರನ್ನು ತೋರಿಸ್ತದೆ. ನಮ್ಮ ದೇಶಕ್ಕೆ ಇದು ಕಪ್ಪು ಚುಕ್ಕೆ, ಇದನ್ನು ನೀವು ಪರಿಷ್ಕರಣೆ ಮಾಡಬೇಕು ಸರಿಯಾಗಿ. ಈಗ ಇವರು ನಮ್ಮ ಮಿತ್ರರು ಜಿತೇಂದ್ರ ಕುಂದೇಶ್ವರ್ ಅವರು ಹೇಳಿದಾಗೆ, ಸರಿಯಾದ ಯಾರು ಬಡವರಿದ್ದಾರೆ ಅವರಿಗೆ ಇದರ ಪ್ರಯೋಜನವನ್ನು ಪಡೆಯುವಲ್ಲಿ ರಾಜ್ಯ ಸರ್ಕಾರ ಕಾರ್ಯಕ್ರಮ ಹಾಕಬೇಕೆಂಬ ಸೂಚನೆಯನ್ನು ಕೊಟ್ಟಿದೆ. ಖಂಡಿತವಾಗಿಯೂ ಆ ಸೂಚನೆ ತಪ್ಪಲ್ಲ ನಾನಂತ ಹೇಳ್ತಾ ಇದ್ದೇನೆ. ಬಹುಶಃ ಇವತ್ತು ನಾನು ಹಾಗೆ ಹೇಳಿದಾಗೆ ಇದು ಬಹಳ ವರ್ಷಗಳಿಂದ ಮಾಡಬೇಕಾದ ಕೆಲಸ ಈ ಬಾರಿ ನಮ್ಮ ಸರ್ಕಾರ ಕೈ ಹಾಕಿದೆ. ಇದರಲ್ಲಿ ಯಾರೋ ಒಂದು 5% ತಪ್ಪು ಮಾಡಿದವನನ್ನು ಹುಡುಕಲಿಕ್ಕೆ ಹೋಗಿ ಒಂದು ಸ್ವಲ್ಪ ಹೆಚ್ಚು ಜನರಿಗೆ ತಪ್ಪು ಮಾಡದವನು ಇಲ್ಲಿ ಬಲಿಯಾದದ್ದನ್ನು ನಾವು ಖಂಡಿತವಾಗಿ ನೋಡಿದ್ದೇವೆ. ಇಲ್ಲಿ ಕೆಲವರಿಗೆ ಸಮಸ್ಯೆ ಆಗಲಿಲ್ಲ ಅಂತ ನಾವು ಹೇಳುವುದಿಲ್ಲ. ಇದು ದೊಡ್ಡ ಒಂದು ಕಾರ್ಯಕ್ರಮ ಮತ್ತು ಇದು ಜೇನುಗೂಡಿಗೆ ಕೈ ಹಾಕುವಂಥ ಒಂದು ಎದೆಕಾರಿಗೆ ಬೇಕು ಇಂಥ ಒಂದು ಕಾರ್ಯಕ್ರಮ ಹಾಕಲಿಕ್ಕೆ. ಇದನ್ನು ಸರಿ ಮಾಡಲಿಕ್ಕೆ ಬಹಳ ಒಂದು ದೊಡ್ಡ ಒಂದು ಕಾರ್ಯಕ್ರಮ, ಇದು ಬಹಳ ಒಂದು ದೊಡ್ಡ ಧೈರ್ಯವೂ ಬೇಕು. ಇದು ಕೈ ಹಾಕಿರುವಂತದ್ದು ಅಲ್ಲಲ್ಲ, ಅದು ಅವರು ಕೈ ಹಾಕಿ ನೋಡಿ. ಕೇಂದ್ರ ಸರ್ಕಾರ ಒಂದು ಸುತ್ತೋಲೆಯನ್ನು ಹೊರಡಿಸ್ತದೆ. ಇದರ ಪೂರ್ಣ 100% ಪರಿಣಾಮ ಬೀರುವುದು ರಾಜ್ಯ ಸರ್ಕಾರದ ಮೇಲೆ. ಯಾಕಂತ ಹೇಳಿದ್ರೆ ಇಲ್ಲಿ ನಮ್ಮ ರಾಜ್ಯ ಸರ್ಕಾರದಲ್ಲಿ 1,25,18,348 ಪಡಿತರ ಚೀಟಿ ನಮ್ಮ ರಾಜ್ಯದಲ್ಲಿ ಇದೆ. 1,25,18,348 ಪಡಿತರ ಚೀಟಿ ಇದೆ. ಇದರಲ್ಲಿ ಕೇಂದ್ರದವರು 1,13,43,530 ಪಡಿತರ ಚೀಟಿಗೆ ಅವರು 5 kg ಆಹಾರ ಧಾನ್ಯವನ್ನು ವಿತರಣೆಯನ್ನು ಮಾಡ್ತಾರೆ. ಉಳಿದ 11,84,644 ಪಡಿತರ ಚೀಟಿಗೆ ಪೂರ್ತಿ ರಾಜ್ಯ ಸರ್ಕಾರವೇ 10 kg, ಪ್ರತಿಯೊಬ್ಬರಿಗೆ 10 kg ಪಡಿತರ ವ್ಯವಸ್ಥೆ ಮಾಡುವಂಥದ್ದು. ಉಳಿದ 1,13,43,530ಕ್ಕೆ 5 kg ಹೆಚ್ಚುವರಿ ಕೊಡುವಂಥದ್ದು ಬಹಳ ಒಂದು ದೊಡ್ಡ ಒಂದು ಕೆಲಸ. ಇದರಲ್ಲಿ ನೀವು ಹೇಳಿದಾಗೆ ಇದರಲ್ಲಿ ಇವತ್ತು ಮಾಡಿದ ಕೆಲಸದಲ್ಲಿ ಯಾರೂ ಕೂಡ ಈ ಸರ್ಕಾರದ ಯಾವುದು ಆರೋಗ್ಯ ಇಲಾಖೆ ಆಗಿರ್ಬೋದು ಅಥವಾ
ಇವತ್ತು ಮುಖ್ಯಮಂತ್ರಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಆಹಾರ ಸಚಿವರು ಶ್ರೀಯುತ ಮುನಿಯಪ್ಪರವರು ಕೂಡ ಹೇಳಿದ್ದಾರೆ, ಈ ರೀಸೆಂಟಾಗಿ ರೇಷನ್ ಕಾರ್ಡ್ ರದ್ದಾದವರಿಗೆ ಆರೋಗ್ಯಕ್ಕೆ ಸಂಬಂಧಪಟ್ಟದಕ್ಕೆ ಯಾವುದೇ ತೊಂದರೆ ಆಗುವುದಿಲ್ಲ. ಒಂದು. ಎರಡನೇದಾಗಿ ಯಾರು ಬಡವರಿದ್ದಾರೆ ಅವರಿಗೆ ಖಂಡಿತವಾಗಿ ಇವತ್ತು ನೋಡಿ, ನಮ್ಮ ಜಿಲ್ಲೆಯನ್ನೇ ಉದಾಹರಣೆ ನಾವು ತಗೊಂಡ್ರೆ, ನಮ್ಮ ಜಿಲ್ಲೆಯಲ್ಲಿ ನಾವು ಉದಾಹರಣೆಯನ್ನು ತಗೊಂಡ್ರೆ ಅವರಿಗೆ ಒಟ್ಟು 54,093 ಅನರ್ಹ ಪಡಿತರ ಚೀಟಿಯನ್ನು ಮಾಹಿತಿ ಬಂದಿದೆ. 54,093 ಅನರ್ಹ ಪಡಿತರ ಚೀಟಿ ನಮ್ಮ ಜಿಲ್ಲೆಯಲ್ಲಿ ಇದೆ ಅಂತ. ಇದನ್ನು ತನಿಖೆ ಮಾಡಿ 36,679 ಚೀಟಿಯನ್ನು ಅರ್ಹ ಎಂದು ಅವರು ಅದನ್ನು ಮುಟ್ಲಿಕ್ಕೆ ಹೋಗ್ಲಿಲ್ಲ. ಹಿಂದೂಗಳದೆಷ್ಟು ಮುಸ್ಲಿಂ ಅಲ್ಲ, ಅದು ಬೇಡ ನಮ್ಗೆ. ನಾವು ಹಿಂದೂಗಳದ್ದು ಮುಸ್ಲಿಮರು ನೋಡುವುದಿಲ್ಲ, ನಾವು ಮನುಷ್ಯರನ್ನು ನೋಡುವಂತದ್ದು. ಹಿಂದೂಗಳನ್ನು ಮುಸ್ಲಿಮರು ನೋಡುವ ವರ್ಗ ಬೇರೆ ಇದೆ. ನಾವು ಮನುಷ್ಯರ ಯತ್ನಾಳ್ ಅವರ ಹೇಳಿಕೆ ಆ ರೀತಿ ಅಲ್ಲ, ನಾವು ಮನುಷ್ಯರನ್ನು ನೋಡುವಂತದ್ದು, ಅದು ಬೇರೆ ವಿಷಯ. ಇದರಲ್ಲಿ ಬರೀ ನಮ್ಮ ಜಿಲ್ಲೆಯಲ್ಲಿ 362 ಕಾರ್ಡ್ BPL ಕಾರ್ಡ್ ಮಾಡಿದ್ದಾರೆ, ಕನ್ವರ್ಟ್ ಮಾಡಿದ್ದು 362 ಕಾರ್ಡ್. 2015 ಕಾರ್ಡ್ ಅನ್ನು ಸಸ್ಪೆಂಡ್ ಮಾಡಿದ್ದು, ಕ್ಯಾನ್ಸಲ್ ಮಾಡಲಿಲ್ಲ. ಇಷ್ಟವರೆಗೆ ನಮ್ಮ ಜಿಲ್ಲೆಯಲ್ಲಿ ಕಾರ್ಡ್ ಅನ್ನು ಕ್ಯಾನ್ಸಲ್ ಮಾಡಲಿಲ್ಲ. ನಾವು 2015 ರೇಷನ್ ಕಾರ್ಡ್ ಅನ್ನು ಸಸ್ಪೆಂಡ್ ಅಲ್ಲಿ ಇಟ್ಟಿದ್ದೇವೆ. ಇದರ ಬಗ್ಗೆ ಮಾಹಿತಿ ಅಥವಾ ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟುವುದಿಲ್ಲ, ಇತರ ಏನಾದ್ರೆ ಈ ರೇಷನ್ ಕಾರ್ಡ್ ನಿಮಗೆ BPL ಕೊಡ್ಲಿಕ್ಕೆ ನೀವು ಅರ್ಹರಂತ ನೀವು ಏನಾದ್ರೆ ಅದರ ದಾಖಲು ತಂದು ಕೊಟ್ರೆ ಇದನ್ನು ರೀಕನ್ಸಿಡರ್ ಮಾಡಿ ಈ ಕಾರ್ಡ್ ಅನ್ನು ಕೊಡ್ತಾರೆ. ಬರೀ ನಮ್ಮ ಜಿಲ್ಲೆಯಲ್ಲಿ ಆದದ್ದು. ಆದ್ದರಿಂದ ಯಾವುದೇ 39,061 ಪಡಿತರ ಚೀಟಿಯ ಮೇಲೆ ಯಾವುದೇ ಒಂದು ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಒಂದು ಕ್ರಮ ನಾವು ತಗೊಳ್ಳಿಲ್ಲ. ನಮ್ಮಲ್ಲಿ ಗೊಂದಲ ಇರುವುದು 2015 ಪಡಿತರ ಚೀಟಿಯ ಮೇಲೆ ಗೊಂದಲ ಇರುವಂತದ್ದು. ಜಿಲ್ಲೆ ಬಗ್ಗೆ ಹೇಳೋದಾದ್ರೆ ರಾಜ್ಯದ ಬಗ್ಗೆ ಕೂಡ ಡಾಟಾ ಇದೆ, ನಾನು ಹೇಳ್ತೇನೆ, ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ತೀನಿ. ಅಂಡ್ ಯತೀಶ್ ಅವರ ಫಸ್ಟ್ ರಿಯಾಕ್ಷನ್ ಅನ್ನು ಪಡ್ಕೊಳ್ಳೋಣ. ಸರ್, ಈಗ ಈ ತಾವುಗಳು ಹೋರಾಟ ಮಾಡ್ತಾ ಇರುವಂತದ್ದು ತಮ್ಮ ಸರ್ಕಾರದ ವಿರುದ್ಧ ಅಂತ ಅನಿಸ್ತಾ ಇದೆ. ಐ ಮೀನ್ ಕೇಂದ್ರ ಸರ್ಕಾರ ಕೂಡ ಈ ಒಂದು ಆದೇಶವನ್ನು ತಂದಿದೆ, ರಾಜ್ಯ ಸರ್ಕಾರ ತಂದಾಗ ಮಾತ್ರ ಅದನ್ನು ವಿರೋಧ ಮಾಡೋದಕ್ಕೆ ಹೋಗ್ತೀರಾ? ಕೇಂದ್ರ ಸರ್ಕಾರ ತಂದಿರುವಂಥದ್ದು ಹಾಗಾದ್ರೆ ಸರಿನಾ? ಇದು ಯಾರ ವಿರುದ್ಧನೂ ಹೋರಾಟ ಅನ್ನೋದಕ್ಕಿಂತಲೂ ರಾಜಕಾರಣ ಅನ್ನೋದು ಅಥವಾ ಸರ್ಕಾರ ಅಂತ ಅನ್ನೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಸೇವಾ ಕ್ಷೇತ್ರವನ್ನು ನಡೆಸ್ತಿರೋದು. ಸೇವಾ ಕ್ಷೇತ್ರ ವಿಶೇಷವಾಗಿ ಪ್ರಜಾಪ್ರಭುತ್ವಕ್ಕೆ ಸಂಬಂಧಪಟ್ಟಂತೆ ಪ್ರಜೆಗಳ ಜೊತೆಗೆ ಇರ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇರುತ್ತೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ 2 ವಿಚಾರಗಳಲ್ಲಿ ತಾವು ಇಟ್ಟಿರ್ತಕ್ಕಂಥ ಹೆಜ್ಜೆ ತಪ್ಪು ಅಂತ ಅರಿವಾಗಿ ಅದನ್ನು ಒಪ್ಕೊಂಡಿದ್ದಾರೆ. ಮೊದಲನೇದು ಏನು ಅಂತಂದರೆ, ರಾಜ್ಯ ಸರ್ಕಾರ ಇವಾಗಿರ್ತಕ್ಕಂಥ ಪ್ರೊಸೆಸನ್ನು ತಡೆ ಹಿಡಿದಿದೆ, ಅದನ್ನು ಒಪ್ಕೊಂಡಿದ್ದಾರೆ. ಇಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ವಕ್ತಾರರು ಕೂಡ ಹೇಳಿದರು ನಮ್ಮ ಕಡೆಯಿಂದ ಸ್ವಲ್ಪ ತಪ್ಪಾಗಿರ್ಬೋದು ಅನ್ನೋದನ್ನು ಅವರೇ ಹೇಳ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಅವರ ತಪ್ಪಿನ ಅರಿವಿದೆ. ಮೊದಲನೇದು. ಎರಡನೇದು, ಮಾಡಿರ್ತಕ್ಕಂಥ ತಪ್ಪನ್ನು ಕೇಂದ್ರ ಸರ್ಕಾರಕ್ಕೆ ಹೊರಿಸ್ತಕ್ಕಂಥದ್ದು ಒಪ್ತಕ್ಕಂಥದ್ದಲ್ಲ. ಅಕ್ಟೋಬರ್ನಲ್ಲಿ ನಮಗೆ ಲೆಟ್ರ್ ಬಂದಿದೆ, ಅದರ ಆಧಾರದಲ್ಲಿ ನಾವು ಮುನ್ನಡೀತಾ ಇದ್ದೇವೆ ಅಂತ ಅನ್ನೋದನ್ನು ಹೇಳ್ತೇನೆ. 1 ತಿಂಗಳಲ್ಲಿ ಒಂದು ಕೇಂದ್ರ ಸರ್ಕಾರದ ಒಂದು ಡಿಪಾರ್ಟ್ಮೆಂಟ್ ಬಂದಿರತಕ್ಕಂಥ ಪತ್ರಕ್ಕೆ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನು ಇವತ್ತು ನಾವ್ಯಾರು ಕೂಡ ಒಪ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ಇಲ್ಲಿರ್ತಕ್ಕಂಥದ್ದು ಏನು ಅಂತಂದರೆ, ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರೇ ಮೊನ್ನೆ ಇಲ್ಲಿ ಭಾಷಣದಲ್ಲಿ ಮಾತಾಡ್ತಾ ಮಹಾರಾಷ್ಟ್ರದ ಇಲೆಕ್ಷನ್ಗೆ ಸಂಬಂಧಪಟ್ಟಂತೆ ಕೊಡ್ತಕ್ಕಂಥ ಗ್ಯಾರಂಟಿಗಳ ಬಗ್ಗೆ ಉಲ್ಲೇಖ ಮಾಡ್ತಾ ಹೇಳ್ತಾರೆ, ಇದನ್ನು ಮುಂದುವರಿಸೋದು ನಮ್ಮ ಆರ್ಥಿಕ ಅರಾಜಕತೆ ಕಾರಣ ಆಗುತ್ತೆ ಅನ್ನೋ ಮಾತನ್ನು ಅವರ ರಾಷ್ಟ್ರೀಯ ಅಧ್ಯಕ್ಷರೇ ಹೇಳ್ತಾರೆ. ಆವಾಗ ಅದಕ್ಕೆ ರಿಯಾಕ್ಟ್ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳು ನಾವು ಯಾವುದನ್ನು ಗ್ಯಾರಂಟಿಗಳನ್ನು ನಿಲ್ಲಿಸಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಬದಿಯಲ್ಲಿ ಕೇಂದ್ರ ಸರ್ಕಾರದ 1 ತಿಂಗಳ ಹಿಂದೆ ಪತ್ರ ನೋಡಿಕೊಂಡು ಕಳೆದ ವರ್ಷದಿಂದಲೇ ಏನು ಅವರ ಈ ಗವರ್ನೆನ್ಸ್ ಇದೆ ಅದರ ಆಧಾರದಲ್ಲಿ ಈಗಾಗಲೇ ರಾಜ್ಯದಲ್ಲಿ 65,000ಕ್ಕಿಂತ ಹೆಚ್ಚು ಕಾರ್ಡ್ಗಳನ್ನು ರದ್ದು ಮಾಡಿದ್ದಾರೆ. ಮತ್ತು ಇವರು ಕೊಡ್ತಿರ್ತಕ್ಕಂಥ ಈಗ ನಮ್ಮ ಜಿಲ್ಲೆಯದೇ ಅಂಕಿಅಂಶ ತಗೊಂಡ್ರೆ 365 APL ಮಾಡಿದ್ದೀವಿ, 215 ಸಸ್ಪೆಂಡ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಅಷ್ಟೇ ಆಗಿದ್ದರೆ ರಾಜ್ಯದಲ್ಲಿ ಅದು 22 ಲಕ್ಷ ಆಗೋದು ಹೇಗೆ? ನಮ್ಮ ಜಿಲ್ಲೆಯದ್ದು ಪಾಲು 50,000 ಅಲ್ವಾ? ಇದನ್ನು ನಾವು ಉಲ್ಲೇಖ ಮಾಡಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಇವರು ಮಾಡ್ತಿರ್ತಕ್ಕಂಥದ್ದು ಏನು ಅಂತಂದರೆ, ಗ್ಯಾರಂಟಿಗಳನ್ನು ಮುನ್ನಡೆಸ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ, ಅದನ್ನು ಮುನ್ನಡೆಸೋಕ್ಕೆ ಆಗ್ತಿಲ್ಲ. ಹಾಗಾಗಿ ಅವರು ಈ ರೀತಿಯಾಗಿರ್ತಕ್ಕಂಥ ಸಬೂಬುಗಳನ್ನು ಹೇಳ್ತಿದ್ದಾರೆ ಅಂತ ನಾವು ಭಾವಿಸ್ತೇವೆ. ಮತ್ತು ಇದನ್ನು BJP ಖಂಡನೆ ಕೂಡ ಮಾಡುತ್ತೆ. ಇದಕ್ಕಿಂತ ಮುಂದುವರೆದ ಭಾಗ ಏನು ಅಂತಂದರೆ, ನಾವೆಲ್ಲರೂ ಕೂಡ ಸೀರಿಯಸ್ ಆಗಿ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ, ಆಯಿತು ಈ 22 ಲಕ್ಷ ಜನ ಅರ್ಹರಲ್ಲ ಅಂತಂದರೆ ಅದನ್ನು ರದ್ದು ಮಾಡಿ. ಆದರೆ
ಅದಕ್ಕೆ ಏನು ಪ್ರೊಸೀಜರ್ ಮಾಡಿದ್ದೀರಿ? ನಿಮ್ಮ ಪ್ರೊಸೀಜರ್ ಏನು ಅಂತಂದರೆ ಸಂಶಯಾಸ್ಪದವಾಗಿದೆ. ಯಾರಿಗೆ ನೋಟಿಸ್ ಕೊಟ್ಟಿದ್ದೀರಿ ನೀವು? ನೋಟಿಸ್ ಕೊಟ್ಟಿಲ್ಲ. ಯಾರು ಯಾವ ಅಥಾರಿಟಿ ಕಾರ್ಡನ್ನು ಇಶ್ಯೂ ಮಾಡಿದೇನೋ ಅವ್ರು ವಾಪಸ್ ತಗೊಳ್ಬೇಕು ಅಂತಂದರೆ ಅದಕ್ಕೆ ಕನ್ಸರ್ನ್ಡ್ ವ್ಯವಹಾರಗಳಾಗಬೇಕು, ಅದನ್ನು ಮಾಡ್ತಾ ಇಲ್ಲ. ಇದು ಮೊದಲನೇದು. ಎರಡನೇದು ಏನು ಅಂತಂದರೆ ಹಾಗಾದರೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಕೊಟ್ಟತೆ. ಯಾಕೆ ಅಂತಂದ್ರೆ ನಮ್ಮ ದೇಶ ಪ್ರಗತಿ ಹೊಂದ್ತಾ ಇದ್ದೀವಿ ಅಂತೇಳಿ ನಾವು ಇಡೀ ವಿಶ್ವದ ವೇದಿಕೆಗಳಲ್ಲಿ ಹೇಳ್ತಿದ್ದೀವಿ. ಅದಕ್ಕೆ ಪ್ರಗತಿ ಹೊಂದಿದ್ದೀವಿ ಅಂತಂದರೆ ಅದರ ಅರ್ಥ ಎಲ್ಲಿ ಇಂಡಿಕೇಟ್ ಆಗಬೇಕು ಅಂತಂದರೆ ನಮ್ಮಲ್ಲಿ ಬಡವರು ಕಡಿಮೆ ಆಗಿದ್ದಾರೆ ಅಂತ ತೋರಿಸ್ಕೋಬೇಕು. ಸಹಜವಾಗಿ ಅದು BPL ಕಾರ್ಡ್ಗಳು ಕಡಿಮೆ ಆಗಬೇಕು. ಆದರೆ ಅದಕ್ಕೆ ಕನ್ಸರ್ನ್ ಆಗಿರ್ತಕ್ಕಂಥ ಪ್ರೊಸೀಜರ್ಗಳನ್ನು ಮಾಡದೇ ಇರತಕ್ಕಂಥದ್ದು, ಮತ್ತು ಇವರು ಅವಸರ ಮಾಡ್ತಿರ್ತಕ್ಕಂಥದ್ದು ಏನು ಸೂಚಿಸುತ್ತೆ ಅಂತಂದರೆ ಗ್ಯಾರಂಟಿಗಳಲ್ಲಿ ಹಣ ಹೊಂದಕ್ಕಾಗದೇ ಇರೋ ಕಾರಣಕ್ಕೆ ಇದನ್ನು ಜರೂರಲ್ಲಿ ರದ್ದು ಮಾಡ್ತೀವಿ ಅಂತ ಅನ್ಸಕ್ಕಿರುತ್ತೆ. ದಿನೇಶ್ ಅವರೇ, ತಾವೀಗ ಅಕ್ಟೋಬರ್ ಅಲ್ಲಿ ಕೇಂದ್ರ ಸರ್ಕಾರದ ಆದೇಶದಂತೆ ಅದನ್ನ ನಾವು ಪಾಲನೆ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದೀರಾ. ಆದ್ರೆ ಇದೇ ಸಿದ್ದರಾಮಯ್ಯನವರು RV ದೇಶಪಾಂಡೆ ಅವರ ಸಮಿತಿಯನ್ನ ರಚನೆ ಮಾಡಿ ಈ ಒಂದು ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಅನ್ನು ನೀಡೋದಕ್ಕೆ ಹೇಳ್ತಾರೆ. ಆದ್ರೆ ಆ ವರದಿ ಇನ್ನೂ ಕೂಡ ಬಂದಿಲ್ಲ. ಆ ವರದಿ ಬರುವುದಕ್ಕಿಂತ ಮುಂಚಿತವಾಗಿ ತರಾತುರಿಯಲ್ಲಿ ಯಾಕೆ ನಿರ್ಧಾರ ಅಂತ ಹೇಳಿ ಇವತ್ತು ಖಂಡಿತವಾಗಿ ಮಿತ್ರರು ಹೇಳಿದಂತೆ ಈಗ APL ಕಾರ್ಡ್ಗೆ ಕೂಡ ನಾವು ಏನು ಗ್ಯಾರಂಟಿ ಯೋಜನೆಯನ್ನು ಕೊಡ್ತಾ ಇದ್ದೇವೆ ಅಲ್ವಾ? BPL ಕಾರ್ಡ್ಗೆ ಮಾತ್ರ ಅಲ್ಲ ಕೊಡ್ತಾ ಇರೋದು. APL ಕಾರ್ಡ್ಗೆ ಕೂಡ ಗ್ಯಾರಂಟಿ ಯೋಜನೆಯನ್ನು 2,000 ಕೊಡ್ತೇವೆ, ಬಸ್ಸು ಫ್ರೀ ಕೊಡ್ತೇವೆ, ಕರೆಂಟ್ ಬಿಲ್ ಕೊಡ್ತೇವೆ. ಅದರಿಂದ ನಮಗೆ ರೇಷನ್ ಕಾರ್ಡ್ ರದ್ದತಿಯಿಂದ ನಮಗೇನು ಪ್ರಯೋಜನ ಇದೆ? ಗ್ಯಾರಂಟಿ ಇದಕ್ಕೆ ಯಾವ ಒಂದು ನಿಮಿಷ ನಾ ಬಂದೆ. ಇದಕ್ಕೆ ಸಂಬಂಧ ಇಲ್ಲ. ಇದಕ್ಕೆ ಆ ಗ್ಯಾರಂಟಿ ಯೋಜನೆಯನ್ನು ಇದಕ್ಕೆ ಹೋಲಿಸುವುದು ನಾನು ತಪ್ಪಂತ ಭಾವಿಸ್ತೇನೆ. ಇವತ್ತು ಗೊಂದಲ ಆಗಿದ್ದು ಎಲ್ಲಿ ಅಂತ ಹೇಳಿದರೆ, ಇವತ್ತು ನೋಡಿ ನನ್ನಲ್ಲಿ ಒಂದು ರಿಪೋರ್ಟ್ ಇದೆ. ಇವತ್ತು ನನ್ನ ಮನೆ ಹತ್ತಿರದವರೇ ಒಂದು BPL ಹೋಲ್ಡರ್, ಅವರು BPL ಪಡಿತರ ಚೀಟಿ ಹೊಂದಿದವರು, ನಿಜವಾಗಿ ಅರ್ಹ ಫಲಾನುಭವಿಯವರು ಅವರಿಗೆ BPL ಕಾರ್ಡ್ ಕೊಡಲೇಬೇಕು. ಅವರ ರೇಷನ್ ಕಾರ್ಡ್ ರದ್ದಾಯಿತು. ನನ್ನ ಹತ್ರ ಕೊಟ್ಟರು ಅವರು, ನನ್ನ ಹತ್ರ ಕೊಟ್ಟರು ನಯನ ಅಂತ ಹೇಳಿ ನನ್ನ ಹತ್ರ ಕೊಟ್ಟರು. ನಾನು ಅದನ್ನು ಫುಡ್ ಆಫೀಸಿಗೆ ಹೋಗಿ ಅದನ್ನು ಎನ್ಕ್ವೈರಿ ಮಾಡಿದೆ. ಇವು ಇಲ್ಲಿ ನಾವೇ ಕೆಲವೊಂದು ಸ್ವಯಂಕೃತ ಅಪರಾಧನೆ ಅಂತ ಹೇಳ್ತೇವಲ್ಲ, ಆ ರೀತಿಯಾಗಿ ನಾವು ಅದಕ್ಕೆ ತಪ್ಪಿತಸ್ಥವರು ಆಗಿ ಹೋಗ್ತೇವೆ ಫಲಾನುಭವಿಗಳು. ಹೇಗೆ ಅಂತ ಹೇಳ್ತೇವೆ, ಇದು ಜನರಿಗೆ ಕೂಡ ಗೊತ್ತಾಗಬೇಕು. ಇವತ್ತು ಹೆಚ್ಚಿನ ಜನರು ಒಂದು ಇನ್ಕಮ್ ಸರ್ಟಿಫಿಕೇಟ್ ಮಾಡ್ಲಿಕ್ಕೆ ಹೋಗ್ತಾರೆ, ಆದಾಯ ಪತ್ರ ಮಾಡ್ಲಿಕ್ಕೆ ಹೋಗ್ತಾರೆ ತುಂಬ ಜನ. ಈ ಹಿಂದೆ ನಾವೆಲ್ಲರೂ ಹತ್ರನೇ ಹೋಗಿ ಅದಕ್ಕೆ ಇನಿಷಿಯಲ್ ಹಾಕಿಕೊಂಡು ನಂತರ ನೆಮ್ಮದಿ ಕೇಂದ್ರಕ್ಕೆ ಹೋಗುವಂತ ಪರಿಪಾಠ ಇತ್ತು. ಇಲ್ಲಿ ಹೆಚ್ಚಿನವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆನ್ಲೈನಲ್ಲಿ ಅದನ್ನು ಸಬ್ಮಿಟ್ ಮಾಡುವಂಥದ್ದು ಸುಲಭ ರೀತಿಯಲ್ಲಿ. ಹತ್ರ ಹೋಗ್ಲಿಕ್ಕೆ ಯಾರಿಗೆ ಸಹ ಈಗ ಪುರ್ಸೊತ್ತಿಲ್ಲ. ಅಲ್ಲಿ ನಾವು ಯಾಕೆ ಹೋಗ್ತೇವೆ ಅಂತ ಹೇಳಿದ್ರೆ, ಹೆಚ್ಚಿನವರು ಒಂದು ಸ್ಕಾಲರ್ಶಿಪ್ಪಿನ ಆಸೆಗೆ, ಈಗ ಬಡವರೊಂದು ಸ್ಕಾಲರ್ಶಿಪ್ಪಿನ ಆಸೆಗೆ ಎಲ್ಲರೂ ಆದಾಯ ಪತ್ರ ಬೇಕಂತ ಹೇಳಿ ಹೋಗ್ತೇವೆ. ಸ್ಕಾಲರ್ಶಿಪ್ ಅಲ್ಲಿ ಏನು ಮಾನದಂಡ ಹಾಕಿರ್ತಾರೆ, 3.5 ಲಕ್ಷ ರೂಪಾಯಿಗಿಂತ ಕೆಳಗಿನ ಆದಾಯದವರು ಈ ಸ್ಕಾಲರ್ಶಿಪ್ಗೆ ಅರ್ಹರು ಎಂಬ ಅದರಲ್ಲಿ ಮಾಹಿತಿ ಇರ್ತದೆ. ಆವಾಗ ಇದನ್ನು ಫಿಲ್ ಮಾಡುವಾಗ ಅವರ ತಲೆಯಲ್ಲಿ ಇರುವಂಥದ್ದು ಏನು, 3.5 ಲಕ್ಷಕ್ಕಿಂತ ಕಡಿಮೆ ಮಾಡಬೇಕು. ಈಗ ಈ BPL ಹೋಲ್ಡರ್ ಏನ್ ಮಾಡ್ತಾನೆ, ಫಿಲ್ಅಪ್ ಮಾಡುವಾಗ 2 ಲಕ್ಷ 1.5 ಲಕ್ಷ ಆದಾಯ ಅದರಲ್ಲಿ ಬರ್ತದೆ. ಅವನು ಕೂಡ ಹೇಳ್ತಾನೆ, ಯಾರು ಸೈಬರ್ ಅವನು ಕೂಡ ಹೇಳ್ತಾನೆ 3.5 ಲಕ್ಷದಿಂದ ಕಡಿಮೆ ಆದ್ರೆ ಸಾಕು. ಕುಂದೇಶ್ವರ ಅವರು ಇದೊಂದು ನಾನು ಇದನ್ನು ಮಾಹಿತಿಯನ್ನು ತೆಗೊಂಡೆ. ಅದಕ್ಕೆ 1.5 ಲಕ್ಷ 2 ಲಕ್ಷ ರೂಪಾಯಿ ಅದರಲ್ಲಿ ಬರೀತಾರೆ. ಬರ್ದು ಆನ್ಲೈನಲ್ಲಿ ಫೀಡ್ ಮಾಡಿದ ನಂತರ ಅದು ಇದಕ್ಕೆ ಹೋಗ್ತದೆ. ಆನ್ಲೈನಲ್ಲಿ ಏನು ಮಾಡ್ತಾರೆ, ಅದನ್ನು ನೋಡ್ತಾರೆ. ನೋಡಿ ಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅದನ್ನು ಆನ್ಲೈನಲ್ಲಿ ತಾನು ಒಪ್ಪಿಕೊಂಡು 2 ಲಕ್ಷ 1 ಲಕ್ಷ ಆದಾಯ ಇದೆ ಅಂತ ಒಪ್ಪಿಕೊಂಡ ಮೇಲೆ ಅವರಿಗೆ ಅದನ್ನು ಏನು ಮಾಡ್ಲಿಕ್ಕೆ ಬರುವುದಿಲ್ಲ. ವಾರ್ಷಿಕ ಆದಾಯ 1,20,000ಕ್ಕಿಂತ ಹೆಚ್ಚಾಗಿದೆ BPL ಕಾರ್ಡ್ ನಾವೇ ಹತ್ರ ಹೋದ್ರೆ ಹೇಳ್ತಾರೆ, ನೋಡಪ್ಪ ನಿಂದು BPL ಕಾರ್ಡು ನಿನಗೆ 1,20,000 ಹಾಕ್ಲಿಕ್ಕೆ ಬರೋದಿಲ್ಲ, ಇದನ್ನು ಸರಿ ಮಾಡಿತಾ ಅಂತ ವಾಪಸ್ ಕಳಿಸ್ತಾರೆ. ನಾವು ಇದು ಹಾರ್ಡ್ ಕಾಪಿ ಕೊಂಡೋದ್ರೆ ಆನ್ಲೈನ್ ಕೊಟ್ಟರೆ ಯಾರ ಹತ್ರ ಮಾತಾಡುದು? ಅದನ್ನು ಮಾಡಲೇಬೇಕು. ಮಾಡಿ ಅದಕ್ಕೆ ಇವರಿಗೆ ಇದು ಮಾಡಬೇಕು, ತಮ್ಮಗೆ ಆರ್ಐಗೆ ಕಳಿಸ್ಬೇಕು. ಅದನ್ನು ಓಕೆ ಮಾಡಿ ಆಯ್ತು, ಅದು ಸರ್ಟಿಫಿಕೇಟ್ ಆಗಿ ಬಂತು. 2,000 ರೂಪಾಯಿ 1,500 ರೂಪಾಯಿ 2,000 ರೂಪಾಯಿ ಸ್ಕಾಲರ್ಶಿಪ್ ಸಿಕ್ಕಿತ್ತು. ಇದು ನೋಡಿ, ಇದು 3 ವರ್ಷದ ಹಿಂದೆ 1,25,000 ರೂಪಾಯಿ ಮಾಡಿದಂಥದ್ದು. ಇದರಲ್ಲಿ ಏನಾಗ್ತದೆ, ಇಲ್ಲಿ ಡಾಟಾ ಬರುವಾಗ ಇವರ ಆದಾಯಕ್ಕಿಂತ ನನಗೆ ಹೆಚ್ಚು ಆದಾಯ ಉಂಟಂತ ಹೇಳಿ ಆ ವ್ಯಕ್ತಿ ಒಪ್ಪಿಕೊಂಡಾಯ್ತು. ಇಂಥದ್ದು ಬಹುತೇಕ ಹೆಚ್ಚು ಇದೆ. ಇದು ಯಾರನ್ನು ದೂರದಲ್ಲ, ಈಗ ಸರ್ಕಾರವನ್ನು ಮಾಡಿದವರನ್ನು ದೂರಲ್ಲ. ಇನ್ನೊಂದು ಕಾರಣ ಇದೆ. ಒಂದು ದೂರವಾಣಿ ಕರೆ ಇದೆ ದಿನೇಶ್ ಅವರು. ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಳಿ ಸರ್. ನಾವು ಪುತ್ತೂರಿನ ಮಾತಾಡ್ತಾರೆ, ಡಾಕ್ಟರ್ ಸತ್ಯನಾರಾಯಣ ಅಂತ. ಹೇಳಿ ಸರ್, ಹೇಳಿ. ಏನ್ ಇವತ್ತು BPL ಕಾರ್ಡ್ ರದ್ದತಿ ಕುರಿತು ಚರ್ಚೆ ನಡೀತಾ ಇದೆ.
ನಾನು ಮೊದಲೇ ಒಂದು ವಿಷಯ ತೆಗೆದುಕೊಳ್ತೇನೆ. ಜನರಿಗೆ BPL ಕಾರ್ಡ್ ಯಾಕೆ ಬೇಕು ಅಂತ ಇದ್ದಾರೆ ಅಂದ್ರೆ ಬಹುತೇಕ ಕರ್ನಾಟಕ ರಾಜ್ಯದಲ್ಲಿ ಈ ಹಿಂದೆ KG ಮನಿಯಪ್ಪರು ಒಂದು ಮಾತನ್ನು ಹೇಳಿದ್ರು. BPL ಕಾರ್ಡ್ ಅನ್ನು 2 ಕ್ರೈಟೀರಿಯಾದಲ್ಲಿ ಕೊಡ್ತೀವಿ. ಒಂದು ಆಹಾರ ಉತ್ಪನ್ನಗಳನ್ನು ಯಾರು ಬೇಕು ಅಂತ ಅವರಿಗೊಂದು, ಜೊತೆಗೆ ಮೆಡಿಕಲ್ ಪರ್ಪಸ್. ನೋಡಿ, ಇವರಿಗೆ ಆಯುಷ್ಮಾನ್ ಭಾರತ್ ಅನ್ನೋ ಸ್ಕೀಮ್ ಇದೆ. ಯಾರಿಗೆ BPL ಕಾರ್ಡ್ ಇದೆ ಅವರಿಗೆ 5 ಲಕ್ಷ ಇನ್ಶೂರೆನ್ಸ್ ಅವೈಲೇಬಲ್ ಇದೆ ಅವರಿಗೆ. ಸೊ ಹಾಗಾಗಿ ಬಹುತೇಕ ಜನ BPL ಕಾರ್ಡ್ ಅನ್ನ ಪಡೆದುಕೊಳ್ಳಲು ಏನ್ ಮಾಡ್ತಾರೆ, ಪರದಾಡ್ತಾರೆ. ಒಂದು ಜೊತೆಗೆ ಅದಕ್ಕಾಗಿ ನಾ ಹೇಳ್ತೇನೆ, ಕರ್ನಾಟಕ ಸರ್ಕಾರ ಏನ್ ಮಾಡಬೇಕು ಅಂದ್ರೆ ಈ ಆಂಧ್ರ ಪ್ರದೇಶದಲ್ಲಿರುವ ಹಾಗೆ ಮೆಡಿಕಲ್ ಪರ್ಪಸ್ ಒಂದು ಬಡತನ ರೇಖೆಗೆ ಅಂತ ಕೇಳಿರೋ ಒಂದು ರೀತಿಯ ಕಾರ್ಡ್, ಜೊತೆಗೆ ಆಹಾರ ಉತ್ಪನ್ನಗಳು ಯಾರು ಬೇಕಂತಾರಲ್ಲ ಅದ್ರ ಜೊತೆ ಕಾರ್ಡ್ ಅನ್ನು ವಿತರಿಸುವಂತದ್ದು. ಜೊತೆಗೆ ಇವತ್ತು ಸರ್ಕಾರ ನಿರ್ಧಾರ ಕೈಗೊಂಡಿದೆಯಲ್ಲ, ಇವತ್ತು ನಿಜವಾಗ್ಲೂ ಉತ್ತಮವಾದ ನಿರ್ಧಾರ ನಾ ಹೇಳ್ತೀನಿ. ಇದೇ ರಾಜಕೀಯ ಪಕ್ಷಗಳ ಕುರಿತು ಅವರವರನ್ನು ಮಾತಾಡಬಹುದು. ನೋಡಿ, ನೀತಿ ಆಯೋಗ ಏನ್ ಹೇಳುತ್ತೆ, ಈ ಸಲ ಬಡತನ ಸೂಚ್ಯಂಕ 7.6 ಇದೆ ಅಂತ ಹೇಳಿದೆ ಕರ್ನಾಟಕದ್ದು. ಅಂದ್ರೆ 93% ಜನ ಅಂದ್ರೆ ಕರ್ನಾಟಕದ ಜನ ಬಡತನ ರೇಖೆಯಿಂದ ಮೇಲಿದ್ದಾರೆ ಅಂತ. ಹಾಗಿದ್ರೆ ನಮ್ಮಲ್ಲಿ ಏನಿದೆ ಅಂದ್ರೆ 93% ಕಾರ್ಡ್ಗಳು ಬೋಗಸ್ ಅಂತ ಆಯ್ತಲ್ಲ. ಕ್ರೈಟೇರಿಯಾನ ನಿರ್ಧರಿಸುವಂತ ಯಾವುದು ಕೇಂದ್ರ ಸರ್ಕಾರ, ಹೌದಾ? ನೀವು 1,20,000 ಕ್ರೈಟೇರಿಯಾನ ಸ್ವಲ್ಪ ಹೆಚ್ಚಿಸಿ, ಜೊತೆಗೆ ಆ BPL ಕಾರ್ಡ್ ಮಾನದಂಡಗಳನ್ನ ಮೆಡಿಕಲ್ ಪರ್ಪಸ್ ಯಾರಿಗೆ ಬೇಕಾದ ಜನಕ್ಕೆ ಅವರಿಗೆ ಕೊಡಿ. ಹೌದು, ಇವತ್ತು ನಾವು ಇವತ್ತು ಬಿಜೆಪಿ ನಾಯಕರು ಹೇಳ್ತಾರೆ, ನೀವು ರಾಜ್ಯ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಎಲ್ಲಿ ತಪ್ಪು ಮಾಡಿದೆ ಅಂದ್ರೆ ನನಗನ್ಸಿದ ಮಟ್ಟಿಗೆ ಈ ಕ್ರೈಟೇರಿಯಾವನ್ನು ಜನರಿಗೆ ತಿಳಿಸುವಲ್ಲಿ ವಿಫಲವಾಗಿದೆ. ಒಂದು, ನೀವು ತನಿತಾನಿ ಏನೋ ಸಡನ್ ಆಗಿ ನಿರ್ಧಾರವನ್ನ ಕೈಗೊಂಡಿದ್ದೀರಿ. ಹೌದು, ಜೊತೆಗೆ ಏನಿದೆ ಅಂದ್ರೆ ನೋಡಿ, ಇವತ್ತು ಸರ್ಕಾರಿ ನೌಕರಿ BPL ಕಾರ್ಡ್ ಇದೆ, ರದ್ದು ಮಾಡ್ಬೇಕಲ್ವಾ? ಎಷ್ಟೋ ಜನ ಆದಾಯ ತೆರಿಗೆಯನ್ನು ಪಾವತಿ ಮಾಡ್ತಾ ಇದಾರೆ, ಅವರಿಗೆ ರದ್ದು ಮಾಡ್ಬೇಕಲ್ವಾ? ಸುಖ ಸುಮ್ಮನೆ ಏನೋ ನಿಜವಾಗ್ಲೂ ಬಡವರಿಗೆ ಸಿಗಬೇಕಾದಂತ ಸೌಲಭ್ಯಗಳನ್ನ ಯಾರೋ ಶ್ರೀಮಂತ ಪಡ್ಕೊಳ್ತಿದ್ದಾರೆ ಅಂದ್ರೆ ಅದನ್ನ ತಡೆಯಬೇಕಾದ ಸರ್ಕಾರದ ಕರ್ತವ್ಯ. ಅದನ್ನ ಸೆಂಟ್ರಲ್ ಗವರ್ಮೆಂಟ್ ಕೂಡ ಅದನ್ನ ಹೇಳಿದೆ. ಅದನ್ನ ರಾಜ್ಯ ಸರ್ಕಾರ ಪಾಲಿಸಲೇಬೇಕು. ಫುಡ್ ಸೆಕ್ಯೂರಿಟಿ ಆಕ್ಟ್ ಅಲ್ಲಿ 5 KG ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಈಗ ಅವರು ಕಾಂಗ್ರೆಸ್ ವಕ್ತಾರ ಹೇಳಿದ್ರು, ಉಳಿದಂತದನ್ನ ರಾಜ್ಯ ಸರ್ಕಾರ ಭರಿಸಬೇಕಿದೆ. ಹಾಗಾದ್ರೆ ಹಣ ಯಾರ್ದು? ಜನರದಲ್ವಾ? ಅದನ್ನ ರದ್ದು ಮಾಡ್ಬೇಕು. ಜೊತೆಗೆ ನಿಜವಾದ ಅರ್ಹರು ಯಾರಿದ್ದಾರೆ ಅವರಿಗೆ BPL ಕಾರ್ಡ್ ಸಿಗುವಂತ ಆಗ್ಬೇಕು. ನಾ ಹೇಳಿದಾಗ ಏನಾಗ್ಬೇಕು ಅಂದ್ರೆ ಮೆಡಿಕಲ್ ಪರ್ಪಸ್ ಯಾರಿಗೆ BPL ಕಾರ್ಡ್ ಅವಶ್ಯಕತೆ ಇದೆ ಅವರಿಗೆ ಆಹಾರ ಧಾನ್ಯಗಳು ಕೆಲವರಿಗೆ ಅವಶ್ಯಕತೆ ಇರುವುದಿಲ್ಲ. ಅದನ್ನ ಒಂದು ಗುರುತಿಸುವಾಗಬೇಕು ರಾಜ್ಯದಲ್ಲಿ. ನೋಡಿ, ಅವರು ಒಂದು ಮಾತು ಹೇಳ್ತಿದ್ದಾರೆ, ಯಾರು ಆಹಾರ ಧಾನ್ಯಗಳನ್ನ ಪಡ್ಕೋತಿಲ್ಲ ಅವರು BPL ಕಾರ್ಡ್ ಅನ್ನು ರದ್ದು ಮಾಡ್ತೀವಿ ಅಂತ. ಆಹಾರ ಧಾನ್ಯಗಳನ್ನ ಪಡ್ಕೊಳ್ಳದೆ ಇರ್ಬೋದು, ಆದ್ರೆ ಅವರಿಗೆ ಮೆಡಿಕಲ್ ಪರ್ಪಸ್ ಅವಶ್ಯಕತೆ ಇರಬಹುದಲ್ಲ ಕಾರ್ಡ್. ಇಲ್ಲ, ನಾನು ಅದ್ರ ಒಂದು ಆಕ್ಷೇಪ ಇದೆ. ಯಾಕೇಳಿದ್ರೆ ಇದು ಆಯುಷ್ಮಾನ್ ಕಾರ್ಡ್ ಅಂತ ಹೇಳಿದ್ರೆ BPL ಕಾರ್ಡ್ನವರಿಗೆ ಉಚಿತವಾಗಿರ್ತದೆ. ಎಲ್ಲವೂ ಉಚಿತ ಯಾರಿಗಿರ್ಬೇಕು? ಬಡವರಿಗಿರ್ಬೇಕು. ಇವರು ಆಯುಷ್ಮಾನ್ ಕಾರ್ಡ್ ಅಥವಾ BPL ಕಾರ್ಡ್ ಅನ್ನ ಆರೋಗ್ಯಕ್ಕಾಗಿ ಬಳಸ್ಕೊಳ್ತೇನೆ ಅಂತ ಹೇಳಿದ್ರೆ, ಹಾಗಾದ್ರೆ ನಾನು ಬಳಸ್ಕೊಳ್ತೇನೆ, ಇನ್ನೊಬ್ರು ಬಳಸ್ಕೊಳ್ತಾರೆ. ಯಾಕಂದ್ರೆ 5 ಲಕ್ಷದವರೆಗೆ ಉಚಿತ ಸಿಗುದಾದ್ರೆ ಶ್ರೀಮಂತರು ಬಳಸ್ಕೊಳ್ತಾರೆ. ಅದು ಸ್ಪಷ್ಟವಾಗಿ ಏನ್ ಹೇಳಿದ್ರೆ, ಆಹಾರ ಧಾನ್ಯಕ್ಕೂ ಅದೇ BPL ಕಾರ್ಡ್ ಆಗ್ಬೇಕು, ಶಾಲೆಗೆ ಸೇರುವುದಕ್ಕೂ ಅದೇ ಆಗ್ಬೇಕು, ಎಲ್ಲದಕ್ಕೂ ನಿಜವಾದ ಏನು BPL ಕಾರ್ಡೇ ಆಗಿರ್ಬೇಕು. ಅಂದ್ರೆ ನಿಜವಾಗಿ ಬಡವರೇ ಇರಬೇಕು. ಈಗ ಏನು 98% ಆಧಾರ್ ಕಾರ್ಡ್ಗಳು ಏನು ಪಡಿತರ ಚೀಟಿಗೆ ಏನು ಲಿಂಕ್ ಆಗಿದೆ ಅಂತ ಹೇಳ್ತಾರೆ. ಹೀಗಾಗಿ ಮತ್ತೆ ಅವ್ರದ್ದು ಪಾನ್ ಇದು ಎಲ್ಲವೂ ಕೂಡ ಇನ್ನು ಮುಂದಿನ ಹಂತಗಳಲ್ಲಿ ಡಿಜಿಟಲ್ ಯುಗದಲ್ಲಿ ಯಾವುದನ್ನು ಬಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸ್ಪಷ್ಟವಾಗಿ ಏನು ಬಡವರು ಯಾರು, ಬಡತನ ರೇಖೆಗಿಂತ ಕೆಳಗಿನ ಯಾರು, ತೀರಾ ಬಡವರು ಯಾರು, ಇದನ್ನು ವರ್ಗಾಯಿಸುವಂತ ಇವರಿಗೆ ಏನು ಇದು ಬೇಕು, ಇಚ್ಛಾಶಕ್ತಿ ಬೇಕಷ್ಟೇ. ಇದು ಕೆಲವರು ಏನೋ ಕೊಪ್ಪಳ ಎಲ್ಲೋ ಒಂದು ಹೌದು 5,777 ಕಾರ್ಡ್ಗಳು ಅಕ್ಕಿ BPL ಕಾರ್ಡ್ಗಳು ಅಕ್ಕಿ ತಗೊಂಡು ಹೋಗಲಿಲ್ಲ. ಅಂದರೆ ಅಕ್ಕಿ ಬೇಡ ಅವ್ರಿಗೇನು ಬಹುಶಃ ಆಯುಷ್ಮಾನ್ ಕಾರ್ಡಲ್ಲಿ ಏನು ಉಚಿತ ಚಿಕಿತ್ಸೆಯೋ ಇಂಥದ್ದನ್ನೆಲ್ಲ ಪಡಿಸ್ಕೊಳ್ಳಿಕ್ಕೆ ಅವ್ರು ಬೇಕಾಗ್ತದೆ ಅಂತ BPL ಕಾರ್ಡ್ ಇಟ್ಟರು. ಅದರ ಅರ್ಥ ಅವರಿಗೆ ಆಹಾರದ ಅಗತ್ಯ ಇಲ್ಲ ಅಂತ ಹೇಳಿದ್ರು ಶ್ರೀಮಂತರಿದ್ದಾರೆ ಅಂತ ಹೇಳಿದ್ಮೇಲೆ ಆಯುಷ್ಮಾನ್ ಕಾರ್ಡ್ ಅಡಿಯಲ್ಲಿ ಅವರಿಗೆ ಆಯುಷ್ಮಾನ್ ಇದರಲ್ಲಿ ಯಾಕೆ ಉಚಿತವಾಗಿ ಕೊಡಬೇಕು? ಅಂದ್ರೆ APL ಕಾರ್ಡ್ನವರಿಗೂ ಚಿಕಿತ್ಸೆ ಆಯುಷ್ಮಾನ್ ಕಾರ್ಡ್ ಆಯುಷ್ಮಾನ್ ಇದರಲ್ಲಿ ಬರ್ತದೆ, ಆದ್ರೆ ಕೆಲವೊಂದು ಏನು ಖರ್ಚು ಇದಿರ್ತದೆ. ಹಾಗಾಗಿ ನಾನು ಹೇಳೋ ಮತ್ತೆ ಇವರೊಂದು ಹೇಳಿದ್ರು, BPL ಕಾರ್ಡ್ಗಳಿಂದಾಗಿ ಹೆಚ್ಚು ವ್ಯತ್ಯಾಸ ಆಗುವುದಿಲ್ಲ ಅಂತ. ವ್ಯತ್ಯಾಸಗಳು ಅಕ್ಕಿಯನ್ನ ಪೂರೈಕೆ ಮಾಡಲಿಕ್ಕೆ BPL ಕಾರ್ಡ್ನವರಿಗೆ ಎಷ್ಟು 10 ಕಿಲೋ ಅಕ್ಕಿ ಅಲ್ಲ, ಹಾಗೆ ಅವರಿಗೆ ಹೆಚ್ಚುವರಿ ಅಕ್ಕಿಯನ್ನು ಕೊಡಬೇಕಾಗ್ತದೆ. ಹಾಗಾಗಿ ಮತ್ತೆ ಉಳಿದ APL ಕಾರ್ಡ್ ಕೆಲವು ಅಕ್ಕಿಯೇ ಇಲ್ಲ ಮೋಸ್ಟ್ಲಿ ಈಗ.
ಹಾಗಾಗಿ ಅಕ್ಕಿ ಪೂರೈಕೆಯಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಇರೋದ್ರಿಂದ ಮೇಲ್ಗಡೆಯಿಂದಲೂ ಒಂದು ನಿರ್ದೇಶನ ಬಂದರು, ಮಾರ್ಗದರ್ಶನ ಬಂದಿಲ್ಲ. ಇದು ಒಳ್ಳೆ ಟೈಮ್ ಅಂತ ಹೇಳಿ ಅವ್ರು ಮಾಡಿರ್ಬೋದು. ಅಂದರೆ ಏನು ಈಗ ಸಿಕ್ಕಾಪಟ್ಟೆ ಆದಾಯಕ್ಕೆ ಕೊರತೆ ಇರುವಾಗ ನಮ್ಮಲ್ಲಿ ಕಂಪನಿಗಳಲ್ಲಿ ಇದೆ ಪೋಲಾಗುವಂಥ ಇದು ಖರ್ಚು ಇದನ್ನೆಲ್ಲ ಸರಿ ಮಾಡಿ ಸ್ವಲ್ಪ ಉಳಿತಾಯ ಮಾಡಲಿಕ್ಕೆ ಏನಾದರೂ ಪ್ಲ್ಯಾನ್ ಮಾಡಿ ಅಂತ. ಆವಾಗ ಇಂತಹ ಏನು ಕಾರ್ಡ್ಗಳನ್ನು ರದ್ದು ಮಾಡಬೇಕು ಅಂತ ಆ ರೀತಿ ಪ್ಲ್ಯಾನ್ ಮಾಡಿದ್ದು ನಾನು ಹೇಳುವಂಥದ್ದು ಮಾಡಿದ್ದು ಎಲ್ಲವೂ ಸರಿ. ಆದರೆ ಯಾರಿಗೂ ಇದಿಲ್ಲ, ಯಾಕೆ ಎಲ್ಲಿ ಓಟು ಹಾಳಾಗ್ತದೆ, ಎಲ್ಲಿ ಕಠಿಣವಾಗಿ ಇದು ಮಾಡ್ತಾರೆ ಅಂಥೇಳಿ ಇವರು ಇನ್ನೂ ಕೆಲವೊಬ್ಬ ಮಾಡುವಂಥ ಇದು ಎಕ್ಸಿಕ್ಯೂಟಿವ್ ಮಾಡುವಂಥ ಅಧಿಕಾರಿಗಳು ಕೂಡ ಅಷ್ಟೇ ನಿಜವಾದ ಬಡವನನ್ನ ಬೇಕಾದ್ರೆ ಅಂದ್ರೆ ಅವನು ನಿಜವಾಗಿಯೂ BPL ಕಾರ್ಡ್ ಪಡಿಬೇಕಾದವನಿಗೆ ಅವರು ಅದನ್ನ ಕಾರ್ಡ್ ಕೊಡಬೇಕು. ಅದನ್ನು ಅವ್ರಿಗೆ ಅಷ್ಟು ಆಸ್ತಿ ಇಲ್ಲ, ಅದರಲ್ಲಿ ಏನು ಲಾಭ ಇಲ್ಲ ಅಂತ ಕಾಣ್ತದೆ. ಯಾಕಂದ್ರೆ ಈಗ ಬಂದಿರುವಂತ ಮಾಧ್ಯಮಗಳಲ್ಲಿ ಅಥವಾ ದೂರು ಕೊಟ್ಟವರಲ್ಲಿ ಕೆಲವು ನಿಜವಾದ ಬಡವರು ಇದ್ದಾರೆ. ಹಾಗಾಗಿ ಸ್ಪಷ್ಟ ಮಾನದಂಡದ ಪ್ರಕಾರ BPL ಕಾರ್ಡನ್ನು ಗುರುತಿಸಿದ್ರೆ ಇಂತಹ ಸಮಸ್ಯೆಗಳು ಬರುವುದಿಲ್ಲ. ಅದು ಯಾವ BJPಯವರಿಗೂ ಒಂದೇ BPL ಕಾರ್ಡ್, ಕಾಂಗ್ರೆಸ್ನವರಿಗೂ ಒಂದೇ BPL ಕಾರ್ಡ್, ಅದು ಹಿಂದೂ ಮುಸ್ಲಿಂ ಆ ಥರ BJP ಕಾರ್ಯಕರ್ತ ಆ ರೀತಿಯಾದಂಥ ಒಂದು ಆಕ್ರೋಶಗಳು ಬರುವ ಅಗತ್ಯವೇ ಇರುವುದಿಲ್ಲ. ಓಕೆ ಓಕೆ, ಒಂದು ದೂರವಾಣಿ ಕರೆ ಇದೆ. ಹಲೋ ಹಲೋ, ಎಸ್ ಹೇಳಿ ಸರ್. ಹರೀಶ್ ಅಂತ ಹೇಳಿ. ನಮ್ಮ ಪ್ರಶ್ನೆ ದಿನೇಶ್ ಕುಂಪಲ್ ಅವರಿಗೆ. ಓಕೆ, ಕೇಳಿ ಹೇಳಿ. ಹಲೋ ಹೇಳಿ. ನಮಸ್ತೆ ದಿನೇಶ್ ಕುಂಪಲ್ ಅವರೇ. ನಮಸ್ತೆ ನಮಸ್ತೆ. ನೋಡಿ, ಈಗಾಗಲೇ ಈ BPL ಕಾರ್ಡ್ ರದ್ದನ್ನು ಲಾಸ್ಟ್ ಟೈಮ್ ನಮ್ಮ ಶೋಭಾ ಕರಂದ್ಲಾಜೆ ಇರುವ ಕೂಡ ಮಾಡಿದ್ದಾರೆ ಅದನ್ನು. ಹೌದು, ಮಾಹಿತಿಯನ್ನು ನೀಡಿದ್ರು 2010. ಅದರ ಬಗ್ಗೆ ಯಾರು ಕೂಡ ಮಾತಾಡಲಿಲ್ಲ. ಅದಲ್ಲದೆ ಈ ಸತಿ ಏನು ಯಾವ ರೀತಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮಾಡಿದ್ದಾರೆ ನೋಡಿ, ಅದು ಕೇಂದ್ರ ಸರ್ಕಾರದ ಆದೇಶದ ಪ್ರಕಾರ ಮಾಡಿದ್ದಾರೆ. ಅದರ ಬಗ್ಗೆ ಕೂಡ ಯಾರು ಮಾತಾಡ್ತಿಲ್ಲ. ನೀವು ಕಾಂಗ್ರೆಸ್ನವರು ಈ ಬಗ್ಗೆ ಬಿಜೆಪಿ ಈ ಸುಳ್ಳುಗಳನ್ನು ಯಾವ ರೀತಿಯಲ್ಲಿ ಜನರಿಗೆ ತಲುಪಿಸುವಲ್ಲಿ ನೀವು ವಿಫಲರಾಗಿದ್ದೀರಿ ಅಂತ ಹೇಳಿ ನಿಮ್ದು ಅಡ್ಜಸ್ಟ್ಮೆಂಟ್ ರಾಜಕೀಯದಿಂದ ನೀವು ಕಾಂಗ್ರೆಸ್ ನಾಯಕರು ಏನ್ ಮಾಡ್ತೀರ ಅಂತ ಹೇಳಿದ್ರೆ ಈ ಸುಳ್ಳುಗಳನ್ನು ಮುಚ್ಚಿರ್ತೀರಿ, ಬಿಜೆಪಿಯ ಸುಳ್ಳುಗಳನ್ನ. ಓಕೆ 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 ಓಕೆ, ಅಂದ್ರೆ ಕಾಂಗ್ರೆಸ್ಗೆ ಅವಕಾಶಗಳಿತ್ತು, ಬಟ್ ಅವರು ಅದನ್ನ ವಿಫಲರಾಗಿದ್ದೇವೆ ಅಂತ. ಇಲ್ಲ, ವಿಫಲರಾಗಿದ್ದೇವೆ, ಅದಕ್ಕೆ ಕಾರಣ ಅಡ್ಜಸ್ಟ್ಮೆಂಟ್ ಅಂತ ಹೇಳಿದವರು. ಅಂದ್ರೆ 2010ರಲ್ಲಿ ಶೋಭಾ ಕರಂದ್ಲಾಜೆ ಅವರು ವಿಚಾರದಲ್ಲಿ ಕಾಲ್ ಬಂತು, ಅದನ್ನೊಂದು ಮುಗಿಸ್ತೇನೆ. ಜನರಿಗೆ ಕೂಡ ಅದು ಮಾಹಿತಿ ಗೊತ್ತಾದ್ರೆ ಒಳ್ಳೇದು. ಅದೊಂದು ಇದು ಹೇಳಿದೆ ನಾನು, ಆದಾಯ ಪತ್ರದೊಂದು ಹೇಳಿದೆ. ಇನ್ನೊಂದು ಇಲ್ಲಿ ಮಿಸ್ಟಿ ಮಾಡ್ತಾರೆ ಅಂತ ಹೇಳಿದ್ರೆ, ಇವತ್ತು ಒಂದು ಮನೆಯಲ್ಲಿ ಇನ್ನೊಂದು ಕೂಡ ನನಗೀಗ ಪ್ರಾಕ್ಟಿಕಲ್ ಆಗಿ ಬಂದ ವಿಷಯ ಇದು. ಅವರ ಮನೆಯಲ್ಲಿ ಅವರಿಗೆ BPL ಹೋಲ್ಡರ್ ಅವರ ಮಗ ಅವರ ಮನೆಯಲ್ಲಿ ಇಲ್ಲ, ರೇಷನ್ ಕಾರ್ಡ್ ಅಲ್ಲಿ ಅವರ ಹೆಸರುಂಟು. ಅವರು ಏನೋ ಮನೆಗೆ ಅಥವಾ ಬಿಸ್ನೆಸ್ಗೆ ಏನೋ ಲೋನ್ಗೆ ಬೇಕಾಗಿ IT ರಿಟರ್ನ್ ಮಾಡಿದ್ದಾರೆ, ಇವರಿಗೆ ಗೊತ್ತೇ ಇಲ್ಲ. ಇವರಿಗೆ ರೇಷನ್ ಅಂಗಡಿಗೆ ಹೋಗುವಾಗ ಅಲ್ಲಿ ನಿಮ್ಮ ರೇಷನ್ ರದ್ದಾಗಿದೆ ಅಂತ ಬರ್ತದೆ. ಇವರು ಕೂಗ್ತಾ ಇದ್ದಾರೆ, ನನ್ನ ಮಗ ನನ್ನ ಮನೆಯಲ್ಲಿಲ್ಲ, ನನ್ಗೆ ರೇಷನ್ ಕಾರ್ಡ್ ಬೇಕು. ಆಗ ಮಗ ಮೊದಲೇ ರೇಷನ್ ಕಾರ್ಡಿನ ಹೆಸರು ತೆಗೆದಿದ್ರೆ ಈ ಸಮಸ್ಯೆ ಇರ್ತಿರ್ಲಿಲ್ಲ. ಇದು ಜನರು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಒಂದು ಅದು. ಎರಡನೇದಾಗಿ ಈಗ ದೊಡ್ಡ ಮಟ್ಟದ್ದು ಒಂದು ಬಂದದ್ದು ಅನರ್ಹ ಪಡಿತರ ಚೀಟಿಗೆ ಲೀಸ್ಟ್ ತುಂಬಾ ಡಾಟಾ ಕಲೆಕ್ಟ್ ಆದದ್ದು ಯಾವುದಂತ ಹೇಳಿದ್ರೆ, ಈ ಆಧಾರ್ ಮತ್ತು ಪಡಿತರ ಚೀಟಿ ಲಿಂಕ್ ಮಾಡಲಿಕ್ಕೆ ತುಂಬಾ ಜನರು ಫೈನ್ ಕಟ್ಟಲಿಕ್ಕೆ ಹೋಗಿದ್ದಾರೆ. 1,000 ರೂಪಾಯಿ ಫೈನ್ ಕಟ್ಟುವಾಗ ಇದು ಎಲ್ಲ ಇನ್ಕಮ್ ಟ್ಯಾಕ್ಸಿಗೆ ಹೋಗಿದೆ, ಇನ್ಕಮ್ ಆಫೀಸಿಗೆ, ಆ ಇಲಾಖೆಗೆ ಹೋದದಂಥದ್ದು. ಯಾಕಂತ ಹೇಳಿದ್ರೆ ಇದು ಫೈನ್ ಪೆನಾಲ್ಟಿ ಕಟ್ಟಿದ್ದು, ಇನ್ಕಮ್ ಕಟ್ಟಿದ್ದಲ್ಲ, ಅವರು ಫೈನ್ ಕಟ್ಟಿದ್ದು. ಇದು ಆದಾಯ ಇಲಾಖೆಗೆ ಹೋಗಿದೆ. ಇದರಲ್ಲಿ ಬರುವಾಗ ಏನಾಗಿದೆ, ಅವರು ಆದಾಯ ಇಲಾಖೆಗೆ ಹಣ ಕಟ್ಟಿದ್ದಾರೆ ಅಂತ. ಇದು ಒಂದದು. ಇದು ಸರ್ಕಾರ ಈ ಬಾರಿ ಏನೋ ಒಂದು ದೃಢ ನಿಲುವು ತೆಗೆದುಕೊಂಡಿದೆ ಅಂತ ಹೇಳಿದ್ರೆ, ಯಾರು ಸರ್ಕಾರಕ್ಕನ್ನೇ ಹಣ ಕೊಡ್ತಾರೆ, ಅಂದ್ರೆ ತೆರಿಗೆ ರೂಪದಲ್ಲಿ ಸರ್ಕಾರಕ್ಕೆ ಯಾರು ಹಣ ಕೊಡ್ತಾರೆ, ನನ್ನಲ್ಲಿ ಇನ್ಕಮ್ ಜಾಸ್ತಿ, ಅವರಿಗೆ ಖಂಡಿತವಾಗಿಯೂ ರೇಷನ್ ಕಾರ್ಡ್ ಕೊಡುವುದಿಲ್ಲ ಎಂಬ ಒಂದು ನಿರ್ಧಾರಕ್ಕೆ ಮುಂದಿನ ದಿನಗಳಲ್ಲಿ ಬರ್ತದೆ. ಈಗ APL ಕೊಡ್ತದೆ, BPL ಕಾರ್ಡ್ ಕೊಡುವುದಿಲ್ಲ. ಆದ್ರೆ ಇವತ್ತು ಯಾರು ಅರ್ಹರಿದ್ದಾರೆ, BPL ಪಡಿತರ ಚೀಟಿಗೆ ಅರ್ಹರಿದ್ದಾರೆ, ಅವರಿಗೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ನಾವು ಕಾರ್ಡನ್ನು ಕೊಡುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಅದರ ವ್ಯವಸ್ಥೆ ಆಗಿದೆ. ಇವತ್ತು ಮುಖ್ಯಮಂತ್ರಿ ಕೂಡ ಹೇಳಿದ್ದಾರೆ, ಸಂಬಂಧಪಟ್ಟ ಸಚಿವರು ಕೂಡ ಹೇಳಿದ್ದಾರೆ. ಅದಕ್ಕೆ ಯಾವುದೇ ರೀತಿಯ ಭಯ ಪಡುವುದು ಬೇಡ. ಸ್ವಲ್ಪ ಸಮಯ, ಒಂದು 5% ತಪ್ಪು ಮಾಡಿದವರನ್ನು ಹಿಡಿಯುವಾಗ ಸ್ವಲ್ಪ ಜನರಿಗೆ ಅನ್ಯಾಯ ಆಗ್ಲಿಲ್ಲ ಅಂತ ಹೇಳಿಲ್ಲ ನಾವು, ಆಗಿದೆ. ಇದನ್ನು ಸರಿಪಡಿಸುವ ಕೆಲಸ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೇವೆ. ಒಂದು ದೂರವಾಣಿ ಕರೆ. ಹಲೋ ಸರ್, ನಮಸ್ಕಾರ ಸರ್. ನಮಸ್ತೆ, ಹೇಳಿ ಸರ್. ಏನ್ ಗೊತ್ತಾ, ಈಗ ಸರ್ಕಾರ ಗೊಂದಲದ ಆದೇಶ ಹೊರಡಿಸುವ ಮೊದಲು APL ಕಾರ್ಡ್ ನಲ್ಲಿ ಇರ್ತಾರೆ, ತುಂಬಾ ಜನ ಇದ್ದಾರೆ, ಅದರಲ್ಲಿ ಸಹ ಬಡವರಾಗಿದ್ದಾರೆ, ಅವರನ್ನು ಸಹ ಗುರುತಿಸುವ ಕೆಲಸ ಮಾಡ್ಬೇಕು. ಅಂದ್ರೆ ಅರ್ಜಿ ತಗೊಳ್ಬೇಕು. ಈಗ APL ಅಲ್ಲೂ ಕೂಡ ಪರಿಷ್ಕರಣೆ ಆಗ್ಬೇಕು ಅನ್ನುವಂತಹ ರಿಕ್ವೆಸ್ಟ್ ನಮ್ದು. ಹೌದೌದು. ಯಾಕಂದ್ರೆ APL ತುಂಬಾ ಜನ ಇದ್ದಾರೆ ಬಡವರು.
ಅಂದ್ರೆ ಈಗ BPL ಇಂದ APL ಆದವರಲ್ಲ, APL ಇದ್ದವರನ್ನೇ ಗುರುತಿಸಬೇಕು. ಅವರಲ್ಲಿ ತುಂಬಾ ಜನ ಇದ್ದಾರೆ ಬಡವರು. ಈಗ ಅರ್ಜಿಯೇ ತಗೊಳ್ತಿಲ್ಲ ಈಗ. ಮತ್ತೆ ಅವರಿಗೆ ಈಗ ಅಕ್ಕಿ ಸಹ ಸಿಗುದಿಲ್ಲ ರೇಷನ್ ಕಾರ್ಡಲ್ಲಿ, ಏನು ಸವಲತ್ತು ಸಿಗುದಿಲ್ಲ. ಆಸ್ಪತ್ರೆ ಸಹ ಏನು ಸವಲತ್ತು ಸಿಗುದಿಲ್ಲ. APL ಅವರಿಗೆ ಫಸ್ಟಿಗೆ ಅರ್ಜಿ ತಗೊಂಡು ಅದನ್ನು ಚೆಕ್ ಮಾಡಿ ಅವರು BPL ಕಾರ್ಡಿಗೆ ಅಂತೇಳಿ ನೋಡಿ ವ್ಯವಸ್ಥೆ ಮಾಡ್ಬೇಕು ಸರ್ಕಾರ. ನಮ್ಮನ್ನು APL ಕಾರ್ಡ್ ಅವರನ್ನು ಮರ್ತು ಬಿಟ್ಟಿದೆ ಈಗ ಸರ್ಕಾರ. ನಿಮ್ಗೆ ನನ್ನ ಕಡೆಯಿಂದ ಒಂದು ಉತ್ತರ ನಿಮ್ಗೆ. ನೀವು ಹೇಳಿದ ಮಾತು ಖಂಡಿತವಾಗಿ ಸತ್ಯ. ನಿಮ್ಮ ಮಾತಿನಾಗೆ ತುಂಬ ಜನರು ಮನವಿಗಳನ್ನು ಮಾಡಿದ್ದಾರೆ. ಆದ್ದರಿಂದ ಡಿಸೆಂಬರ್ 20ರ ಒಳಗೆ ಈಗ ಆದ ಸಮಸ್ಯೆಯನ್ನು ಸರಿಪಡಿಸ್ತಾರೆ. ಡಿಸೆಂಬರ್ 20ರ ನಂತರ ಹೊಸ ಕಾರ್ಡಿಗೆ ಅರ್ಜಿಯನ್ನು ಕರೀತಾರೆ. ಡಿಸೆಂಬರ್ 20ರ ನಂತರ ಈಗ ಯಾರಿಗೆಲ್ಲ ತೊಂದರೆ ಆಗಿದೆ, ಅರ್ಹ ಫಲಾನುಭವಿಗೆ ಯಾರಿಗೆಲ್ಲ ತೊಂದರೆ ಆಗಿದೆ ಅವರನ್ನು ಡಿಸೆಂಬರ್ 20ರ ಒಳಗೆ ಸರಿ ಮಾಡುವಂಥ ಪ್ರಕ್ರಿಯೆ ಆಗ್ತದೆ ನಾಳೆಯಿಂದ. ಮತ್ತೆ ಡಿಸೆಂಬರ್ 20ರ ನಂತರ ಹೊಸ ಕಾರ್ಡ್ಗೆ ಅರ್ಜಿಯನ್ನು ಕರೆಯುವಂತ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ಯತೀಶ್ ಅವರಿಗೆ ರಾಜ್ಯದಲ್ಲಿ 22 ಲಕ್ಷದಷ್ಟು ಅನರ್ಹ ಅಥವಾ ಅಕ್ರಮವಾಗಿ ಕಾರ್ಡ್ ಅನ್ನು ಹೊಂದಿದ್ದಾರೆ ಅನ್ನುವಂಥ ಆರೋಪಗಳಿದೆ. ಬಿಜೆಪಿಯವರು ಕೂಡ ಅದನ್ನೇ ಮಾಡ್ತಾ ಇದೆ. ಸೊ ಪ್ರಮುಖವಾಗಿ 22 ಲಕ್ಷ ಅಕ್ರಮವಾಗಿ ಕಾರ್ಡ್ ಹೊಂದಿರೋದಕ್ಕೆ ಯಾರು ಕಾರ್ಡ್ ಕೊಟ್ಟರು ಅಂತ ಹೇಳಿ ಪ್ರಮುಖವಾಗಿ ಸರ್ಕಾರದಿಂದಲೇ ವಿತರಣೆ ಆಗಿರುತ್ತೆ. ಈ ಹಿಂದಿನ ಸರ್ಕಾರ ಬಿಜೆಪಿ ಆಡಳಿತದಲ್ಲೂ ಕೂಡ ಈ ರೀತಿಯಾಗಿ ಕಾರ್ ಹೊಂದಿರುವವರಿಗೂ ಅಥವಾ IT ರಿಟರ್ನ್ ಹೊಂದಿರುವವರಿಗೂ ಬಿಜೆಪಿ ಸರ್ಕಾರದಲ್ಲೂ ಕೂಡ ಕಾರ್ಡ್ ವಿತರಣೆ ಆಗಿರಬಹುದು. ಇದರಲ್ಲಿ 2 ವಿಭಾಗಗಳು ಬರುತ್ತೆ. ಒಂದು ನೀವು ಹೇಳಿದ ಹಾಗೆ ಮೊದಲನೇದು ತಪ್ಪಾಗಿರ್ಬೋದು, ಅದು ಅಧಿಕಾರಿಗಳು ಮಾಡಿದ್ರು ಅಥವಾ ಇನ್ನು ಯಾರ ವ್ಯವಸ್ಥೆ ಮಾಡಿತ್ತು ಅನ್ನೋದು ಮೊದಲನೇದು. ಹಾಗಿದ್ರೆ ಅದನ್ನು ಹುಡುಕಿ ಅದು ತಪ್ಪಾಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಏನು ಕ್ರಮ ಮಾಡಬೇಕು ಮೊದಲನೇದು. ಎರಡನೇದ್ದು, ಅವರು BPL ಕಾರ್ಡ್ ಪಡ್ಕೊಂಡಾಗ ಅವ್ರು ಬಡವರಾಗಿರ್ಬೋದು, ಆನಂತರ ಅವರ ಮಕ್ಕಳು ಓದಿರ್ತಾರೆ, ಸರ್ಕಾರದ ಜಾಬ್ ಪಡ್ಕೊಂಡಿರ್ಬೋದು ಅಥವಾ ಬೇರೆ ಪ್ರೈವೇಟ್ ಸೆಕ್ಟರಲ್ಲೂ ಕೂಡ ಅವರು ಕೆಲಸ ಗಿಟ್ಟಿಸ್ಕೊಂಡಿರ್ಬೋದು ಅಥವಾ ವ್ಯವಹಾರದಲ್ಲಿ ಕೂಡ ಅವರು ಆರ್ಥಿಕವಾಗಿ ಮುಂದುವರಿದಿರ್ಬೋದು. ಆ ಸಾಧ್ಯತೆಗಳು ಕೂಡ ತುಂಬ ಇದ್ದಾವೆ. ಹಾಗಾಗಿ ಈ ಏನು BPL ಅನ್ನು APL ಮಾಡೋ ಪ್ರಕ್ರಿಯೆ ಅನ್ನೋದು ಒಂದು ಅಭಿವೃದ್ಧಿಶೀಲ ರಾಷ್ಟ್ರದ ಒಂದು ಸಹಜವಾಗಿರ್ತಕ್ಕಂಥ ಪ್ರೊಸೀಜರ್ ಆಗಬೇಕಿತ್ತು. ಆದರೆ ಜಿತೇಂದ್ರ ಕುದೇಶ್ವರು ಹೇಳಿದ ಹಾಗೇನೆ ನಮ್ಮದು ಇದು ಸೇವಾ ಕ್ಷೇತ್ರ. ಆದರೆ ನಾವು ಸೇವಾ ಕ್ಷೇತ್ರಗಳನ್ನು ಉದ್ಯಮ ಮಾಡಿದ್ದೀವಿ. ಇವತ್ತು ರಾಜಕೀಯ ಅನ್ನೋದು ಸೇವಾ ಕ್ಷೇತ್ರ, ಇವತ್ತು ಶಿಕ್ಷಣ ಸೇವಾ ಕ್ಷೇತ್ರ, ಇವತ್ತು ಆರೋಗ್ಯ ಸೇವಾ ಕ್ಷೇತ್ರ, ಎಲ್ಲ ಕ್ಷೇತ್ರಗಳು ಕೂಡ ಇವತ್ತು ಉದ್ಯಮಗಳಾಗಿಬಿಟ್ಟಿದ್ದಾವೆ. ಇವತ್ತು ಮೆಡಿಕಲ್ ಟೂರಿಸಮ್ ನಡೆಯುತ್ತೆ, ಇವತ್ತು ಎಜುಕೇಷನ್ ಟೂರಿಸಮ್ ನಡೀತಾ ಇದೆ ಇವಾಗ. ಹಾಗಾಗಿ ಇಲ್ಲಿ ಯೋಚನೆ ಆಗಬೇಕಾಗಿರೋದಕ್ಕನ್ನೋದು ಏನು ಅಂತಂದರೆ APL BPL ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ಆರ್ಥಿಕತೆ ಆಧಾರದಲ್ಲಿ ಅವಕಾಶಗಳನ್ನು ಕೊಡಿ. ಮೊದಲು ನೀವು ಹೇಳಿದ ಹಾಗೇನೆ ಇದು 1.2 ಅಂತಕ್ಕಂಥ ಏನು ಲಕ್ಷ ಏನು ಲಿಮಿಟ್ ಇದೆ ಅವ್ರದ್ದು ಆದಾಯದ್ದು, ಅದು ಎಷ್ಟಾಗಬೇಕು ಇವಾಗಿನ ಕಾಲಘಟ್ಟಕ್ಕೆ ಅಪ್ಡೇಟ್ ಮಾಡಬೇಕು ಅದನ್ನು ಮೊದಲನೆಯದ್ದು. ಎರಡನೆಯದ್ದು 2 ಲಕ್ಷ ಅದನ್ನ ರಾಜ್ಯ ಸರ್ಕಾರ ಮಾಡಬೇಕಾಗಿರುವಂಥದ್ದು ಕೇಂದ್ರ ಸರ್ಕಾರ ಮಾಡಬೇಕು. ಅದಕ್ಕೆ ಹೇಳಿದ್ದು ಇದೊಂದು ನಾವು ಅವರ ಮೇಲೆ ಆರೋಪ, ಅವ್ರು ನಮ್ಮ ಮೇಲೆ ಆರೋಪ ಮಾಡೋದಕ್ಕಿಂತ ಹೆಚ್ಚಾಗಿ ಇವತ್ತೊಂದು ಸಂದರ್ಭ ಬಂದಿದೆ. ಈ ಸಂದರ್ಭವನ್ನು ಯೂಸ್ ಮಾಡಿಕೊಂಡು ಇದೊಂದು ವ್ಯಾಪಕವಾಗಿ ಚರ್ಚೆ ಆಗಬೇಕು. 1 ದಿವಸ 2 ದಿವಸದಲ್ಲಿ ಅಕ್ಟೋಬರ್ ಬಂದ ಲೆಟ್ರಿಗೆ ನವೆಂಬರಲ್ಲಿ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ. ಇದಕ್ಕೆ ಇದು ವ್ಯಾಪಕವಾಗಿ ಚರ್ಚೆ ಆಗಬೇಕು. ಆಕ್ಚುಲಿ ಇದು ಚುನಾವಣೆ ಇಶ್ಯೂ ಆಗಬೇಕಿತ್ತು. ಆದರೆ ಇವತ್ತು ಏನಾಗಿದೆ ನಮ್ಮ ಪರಿಸ್ಥಿತಿ ಅಂತಂದರೆ, ನಾವು ಇಲೆಕ್ಷನ್ ಬಂದಾಗ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತೀವಿ, ಅದರ ಆಧಾರದಲ್ಲಿ ಸರ್ಕಾರ ಬರುತ್ತೆ ನಮ್ಮದು. ಆ ಸರ್ಕಾರ ಬಂದ ನಂತರ ನಾವು ಅವ್ರಿಗೆ ಗ್ಯಾರಂಟಿ ಕೊಟ್ಟಿದ್ವಿ, ಆ ನಂತರ ಹೀಗೆ ಕಾರ್ಡು ಕ್ಯಾನ್ಸಲ್ ಮಾಡಿದ್ರು ಒಪ್ಕೋಬೇಕು, ಕಾರ್ಡ್ ಇಲ್ಲ ಅಂತಂದ್ರೆ ಹೇಳಕ್ಕೆ ಹೋದ್ರು ಒಪ್ಕೋಬೇಕು ಅನ್ನೋ ಈ ಏನು ವ್ಯಾವಹಾರಿಕ ಮಾನಸಿಕತೆ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅವ್ರು ಹೇಳಿದಾಗೆ ಇದು ಏನಾಗಿದೆ ಅಂತಂದರೆ ಈ APL BPL ಶ್ರೀಮಂತ ಬಡವರ ಮಧ್ಯೆ ಒಂದು ಮಧ್ಯಮ ವರ್ಗ ಅಂತಕ್ಕಂಥ ದೊಡ್ಡ ಒಂದು ವರ್ಗ ಇದೆ. ಅದು ನಿಜವಾಗಿರ್ತಕ್ಕಂಥ ಶೋಷಣೆಗೆ ಒಳಗಾಗ್ತಾ ಇದೆ. ಪ್ರಜಾಪ್ರಭುತ್ವದಲ್ಲಿ ಟ್ಯಾಕ್ಸ್ ಪೇಯರು ಅದು ಪ್ರಜಾಪ್ರಭುತ್ವದಲ್ಲಿ ಆಗಬಾರ್ದು. ಪ್ರಜಾಪ್ರಭುತ್ವ ಇರೋದೇ ವೆಲ್ಫೇರ್ ಸ್ಟೇಟ್ನ ಕಾನ್ಸೆಪ್ಟಲ್ಲಿ ಇರೋದು. ಹಾಗಾಗಿ ವೆಲ್ಫೇರ್ ಸ್ಟೇಟ್ ಅಂತಂದರೆ ಎಲ್ರಿಗೂ ಅವನು ಏನು 1 ಲಕ್ಷದ ಏನು ಇನ್ಕಮ್ ಇರ್ತಕ್ಕಂಥ ಬಡವನಿಗೆ ತುಂಬ ಸಹಾಯ ಸಿಗಬೇಕು. ಸೇಮ್ ಅದೇ ಸಂದರ್ಭದಲ್ಲಿ 5 ಲಕ್ಷ ಇನ್ಕಮ್ ಇರ್ತಕ್ಕಂಥ ಒಬ್ಬ ಮಧ್ಯಮ ವರ್ಗದವನಿಗೆ ಅವನಿಗೂ ಕೂಡ ಒಂದು ಸಹಜವಾಗಿರ್ತಕ್ಕಂಥ ಸಪೋರ್ಟ್ ಸಣ್ಣ ಪುಟ್ಟ ಸಿಗಬೇಕು. ಹಾಗಾಗಿ ಏನು ಅಂತಂದ್ರೆ ಇದು ಹೇಗಾಗಿದೆ ಅಂತಂದ್ರೆ 2,20,00,000 ಲಕ್ಷ ಇರ್ತಕ್ಕಂಥ ಇನ್ಕಮ್ನವರಿಗೆ 10-20 kg ಅಕ್ಕಿ ಕೊಡೋದು ನಾವು. 1,21,000 ಇದ್ದವನು ಏನೂ ಇಲ್ಲ ಅಂತಕ್ಕಂಥ ಇದು ಒಂದು ನ್ಯಾಚುರಲ್ ಆಗಿ ವಿರುದ್ಧವಾಗಿರ್ತಕ್ಕಂಥದ್ದು. ಹಾಗಾಗಿ ಇದನ್ನು ನಾವು ಆರೋಪ ಮಾಡೋದಕ್ಕಿಂತ ನಾವು BJP ಕೂಡ ರದ್ದು ಮಾಡೋದಕ್ಕೆ ವಿರೋಧ ಇದೆ ಅಂತಲ್ಲ, ವಿರೋಧ ಮಾಡೋ ಪ್ರೊಸೀಜರ್ ಬಗ್ಗೆ ವಿರೋಧ ಇದೆ ನಮ್ಮದು.
ಯಾರು ಅನರ್ಹರಿದ್ದಾರೋ ಅವರಿಗನ್ನ ಕಾರ್ಡ್ ಉಳಿಸ್ಕೊಳ್ಳಿ ಅಂತ ಹೇಳ್ತಕ್ಕಂಥದ್ದು ಯಾವುದೇ ಒಬ್ಬ ಪಾರ್ಟಿಗೇನು ಯಾರೋ ಒಬ್ಬ ವ್ಯಕ್ತಿ ಕೂಡ ಗೌರವ ಕೊಡ್ತಕ್ಕಂಥದ್ದಲ್ಲ. ಆದರೆ ಇವ್ರು ಹೇಳೋದು 5% ನಮ್ಮ ಕಡೆಯಿಂದ ತಪ್ಪಾಗಿದೆ ಅಂತಂದರೆ, ನಮ್ಮದು ಕಾನೂನು ಇದೆ ಏನಂತಂದರೆ 100 ಜನ ಅಪರಾಧಿಗಳಿಗೆ ಒಬ್ಬ ಅಪರಾಧಿಗೆ ಬಿಟ್ಟು ಹೋದ ಚಿಂತೆ ಇಲ್ಲ, ಆದರೆ ಒಬ್ಬ ಅಪರಾಧಿ ಅಲ್ಲದವನಿಗೆ ಶಿಕ್ಷೆ ಆಗಬಾರ್ದು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇದೆ ನಮ್ಮ ಮಣ್ಣಲ್ಲಿ. ಅದನ್ನು ಉಳಿಸ್ಕೋಬೇಕು. ಆ ಹಿನ್ನೆಲೆಯಲ್ಲಿ 5% ಅನ್ನೋದು ದೊಡ್ಡ ನಂಬರ್. ಮತ್ತು ಎರಡನೇದ್ದು, ಇವತ್ತು 22 ಲಕ್ಷದ ಬಗ್ಗೆ ಮಾತಾಡ್ತೀವಿ. ನಮಗೆ ಇನ್ನೊಂದು ಮೂಲದ ಪ್ರಕಾರ ಇರ್ತಕ್ಕಂಥದ್ದು ಅವ್ರು ಲೀಸ್ಟ್ ಮಾಡಿರ್ತಕ್ಕಂಥದ್ದು 30 ಲಕ್ಷ ಅಂತಿದೆ. 30 ಲಕ್ಷ ಅಂತಂದರೆ ಪ್ರತಿ 4 ಕಾರ್ಡಲ್ಲಿ 1 ಕಾರ್ಡನ್ನು ರದ್ದು ಮಾಡ್ತೀವಿ ಅಂತ ಹೇಳ್ತೀವಿ. ಇದು ನೀವು ಹೇಳಿದಾಗ ಹೇಳ್ತಿದ್ದಾರೆ ಇದು ದೊಡ್ಡ ಪ್ರಶ್ನೆ ಬರುತ್ತೆ. ಯಾಕಂದ್ರೆ 30 ಲಕ್ಷ ಜನಕ್ಕೆ ನಾವು ಅನರ್ಹರಿಗೆ ಕೊಟ್ಟಿದೀವೋ ಅನ್ನೋ ಪ್ರಶ್ನೆ ಬರುತ್ತೆ, ಅಥವಾ ಅದವರ ಅನರ್ಹ ಆದಾಗ ಅದನ್ನು ಕ್ರಾಸ್ ಚೆಕ್ ಮಾಡಿಲ್ವೋ ನಮ್ಮ ಸಿಸ್ಟಮ್ ಅನ್ನೋದು ದೊಡ್ಡದಾಗಿರ್ತಕ್ಕಂಥ. 2010ರಲ್ಲೇ ಶೋಭಾ ಕರಂದ್ಲಾಜೆ ಅವರು ಈ ವಿಚಾರವಾಗಿ ಈಗ ನೀಡಿರುವಂತಹ BPL ಕಾರ್ಡ್ ಹೋಲ್ಡರ್ ಅಲ್ಲಿ ಆಲ್ಮೋಸ್ಟ್ 80% ಅಷ್ಟು ಅನರ್ಹರು ಇದ್ದಾರೆ ಅನ್ನುವಂತ ದಾಖಲೆಯನ್ನು 2010ರಲ್ಲೇ ಶೋಭಾ ಕರಂದ್ಲಾಜೆ ಅವರು ನೀಡಿದ್ರು. ಅದಾದ ಬಳಿಕ ಬಿಜೆಪಿ ಸರ್ಕಾರ ಅಲ್ಲ ನಿಜವಾಗಿ ಏನು ಅಂತಂದ್ರೆ 22 ಲಕ್ಷ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಇದ್ದಾರೆ ಅಂತ ಆಗಿದ್ರೆ ಅದು ಏಕ್ದಮ್ 2024ಕ್ಕೆ ಬಂದು ನಿಂತ್ಕೊಳ್ಳೋದಲ್ಲ. ಅದು 2002ರಲ್ಲಿ ಏನು ಅನರ್ಹತೆಗೆ ಬಂದಿತ್ತು ಅವಾಗ ಕ್ಯಾನ್ಸಲ್ ಆಗಬೇಕಿತ್ತು, ನ್ಯಾಚುರಲ್ ಪ್ರೊಸೆಸ್ ಆಗಬೇಕಿತ್ತು. ಯಾಕೆ ಆ ಡಿಪಾರ್ಟ್ಮೆಂಟ್ಗಳು ಕೂಡ ಯೋಚನೆ ಮಾಡಲಿಲ್ಲ ಅನ್ನೋದಕ್ಕೆ ಉತ್ತರದ ಇವತ್ತು ಸರ್ಕಾರಗಳು 5 ವರ್ಷಕ್ಕೆ ಚೇಂಜ್ ಆಗ್ಬೋದು, ಆದರೆ ಆ ಡಿಪಾರ್ಟ್ಮೆಂಟು ಸ್ವಾತಂತ್ರ್ಯ ಬಂದ ಮೇಲೆ ಇದೆ. ಹಾಗಾಗಿ ಇದು ಕೇವಲ ಇಲ್ಲಿಗೆ ಮಾತ್ರ ಅಲ್ಲ, ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಆಗಿದೆ ನಮ್ಮ ದೇಶಕ್ಕೆ. ಈ ಸರ್ಕಾರ ಏನು ಹೇಳುತ್ತೆ ಅದರ ಮೇಲೆ ಡಿಪಾರ್ಟ್ಮೆಂಟ್ಗಳು ಕೂಡ ಡಿಪೆಂಡ್ ಆಗಿರುತ್ತೆ. ಹೌದು, ನಿಮಗೆ ಪ್ರಜಾಪ್ರಭುತ್ವದ ಸಂಬಂಧಪಟ್ಟಂತೆ ವಿಶ್ಲೇಷಕರು ಮಾತಾಡಿದಾಗ ಒಂದು ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷದ ನಂತರ ನಿಮಗೆ ಏನು ಸರ್ಕಾರಿ ನೌಕರರಿಗೆ ಏನು ಅವರಿಗೆ ಇದೇನು ಪೆನ್ಷನ್ ಕೊಡ್ತಾರೆ, ಆ ಪೆನ್ಷನ್ ಬಗ್ಗೆ ಕೂಡ ರಿವ್ಯೂ ಮಾಡಬೇಕು ಅಂತ ಅಂತಾರೆ. ಇಲ್ಲ ಅಂತಂದ್ರೆ ಆ ದೇಶ ಆರ್ಥಿಕವಾಗಿ ಭದ್ರತೆಯಿಂದ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಈ ಪ್ರಜಾಪ್ರಭುತ್ವ ಕೊಟ್ಟಿರ್ತಕ್ಕಂಥವರ ವಿಚಾರ ಕೂಡ ಹೌದು. ಆದರೆ ನಮ್ಮ ದೇಶದಲ್ಲಿ ಪುಣ್ಯಕ್ಕೆ ಇದು ಯಾವುದು ಕೂಡ ಚರ್ಚೆಗೆ ಇವತ್ತು ಆಗ್ತಾ ಇಲ್ಲ. ಓಕೆ, ಕೊನೆಯದಾಗಿ ಒಂದು ದೂರವಾಣಿ ಕರೆ ಇದೆ. ಹಲೋ ಹಲೋ, ಎಸ್ ಹೇಳಿ ಮೇಡಮ್. ನಮಸ್ತೆ ಸರ್. ನಮಸ್ತೆ ಹೇಳಿ. ನಮ್ಗೆ ಸಾಧಾರಣ ಒಂದು 20-25 ವರ್ಷದಿಂದ APL ಕಾರ್ಡ್ ಕೊಡ್ತಾ ಇದ್ದಾರೆ. ಓಕೆ, ನಮ್ಗೆ ಅಕ್ಕಿ ಇಲ್ಲ ಸರ್, ಏನು ಇಲ್ಲ. ನಾವು ತುಂಬಾ ಬಡ ಸ್ಥಿತಿಯಲ್ಲಿ ಇದ್ದೇವೆ. ನನ್ನ ತಂಗಿಗೆ 2 ಕಣ್ಣಿಲ್ಲ. ನಾನು ಉಡುಪಿ ಜಿಲ್ಲೆ ಕುಂದಾಪುರ ನಮ್ಮನೆ. ಓಕೆ, ನಾವು ಅಲ್ಲಿ ಹೋಗಿ ಕೇಳಿದಾಗ ನಮ್ಗೆ ಅವರು ನಿಮ್ಗೆ APL ಕಾರ್ಡ್ ಮತ್ತು BPL ಕಾರ್ಡ್ ಇಲ್ಲ ಅಂತ ಹೇಳ್ತಾರೆ. ಈಗ ನನಗೆ ಬೇಡ ಸರ್, ನಾನು ವಾಲಂಟಿಯರ್ ರಿಟೈರ್ಮೆಂಟ್ ತಗೊಂಡು P1 ಆಗಿದ್ದವಳು. ನನ್ಗೊಂದು ಒಂದು 12-13 ಸಾವಿರ ಸಂಬಳ ಬರ್ತದೆ ಸರ್. ನನ್ನ ತಂಗಿಗೆ ಒಂದು ಮುಂದಿನ ದಾರಿ ಬೇಕಲ್ಲ, ಅವ್ರಿಗೆ ಊಟಕ್ಕೆ ಬೇಕಲ್ಲ. 2 ತಮ್ಮಂದಿರಿದ್ರು, ಅವ್ರದ್ದು ಎಂತ ಕೆಲಸ ಸೂತ್ರ ಇಲ್ಲ ಸರ್. ಏನ್ ಮಾಡುದು ನಾನು? ಈಗ ನಮ್ಮ ಸರ್ ಹೇಳಿದ್ದು ಕರೆಕ್ಟ್. ಯಾಕಂದ್ರೆ ಸರ್ಕಾರಿ ನೌಕರ ಹೌದು, ಪೆನ್ಷನ್ ಸಿಕ್ಕಿದ್ರೆ ಪೆನ್ಷನ್ ಅಲ್ಲಿ ಜೀವನ ತೆಗೆಯುದು ಹೇಗೆ ಸರ್? ಇದನ್ನ ಈ ತರ ಎಲ್ಲ ಮಾಡಿ ನಮ್ಗೆ ಗೃಹಲಕ್ಷ್ಮಿ ಸಹ ಇಲ್ಲ ಸರ್, ಏನೂ ಇಲ್ಲ. ಓಟ್ ಕೇಳುವಾಗ ಎಲ್ಲರೂ ಓಟ್ ಹಾಕ್ಲಿ ಬನ್ನಿ ಅಂತ ಹೇಳ್ತಾರೆ, ಓಟ್ ಹಾಕ್ತೇವೆ. ಇದು ಅರ್ಧದಲ್ಲಿ ಈ ತರ ಎಲ್ಲ ಮಾಡ್ರೆ ಪಾಪದವರಿಗೂ ಕಂಡು ಕೊಡಿ ಸರ್, ಏನೂ ಇಲ್ಲದವರಿಗೆ ಕೊಡಿ. ಯಾಕಂತ ಹೇಳಿದ್ರೆ ಬಾರಿ ಕಷ್ಟ. ಈಗ ಸರ್ಕಾರಿ ನೌಕರರು ಹೋದ ಕೆಲವರಿಗೆ ಏನೂ ಇರುದಿಲ್ಲ ಸರ್. ನಿಮಗೆ ಗೃಹಲಕ್ಷ್ಮಿ ಬರ್ತಾ ಇಲ್ವಾ? ಇಲ್ಲ ಸರ್, ನನ್ಗೆ ಬರುದಿಲ್ಲ. ನನ್ನ ಹೆಸರು ಬಸಂತಿ ಅಂತ. ನನಗೆ ಪೆನ್ಷನ್ ಬರ್ತದೆ ಸರ್, ನಂಗೆ ಸಾಕಾಗುದಿಲ್ಲ, ಅವಳನ್ನ ಸಾಕ್ಬೇಕು. ಏನಾದ್ರೂ ನಮ್ಗೆ ಉತ್ತರ ಮಾಡಿದ್ರೆ ಅವಳಿಗೆ ಕಂಡಿಲ್ಲ. ಅವರಿಗೆ ಅಂಗವಿಕಲತೆ ಅಪ್ಲೈ ಮಾಡಬಹುದು. ನಿಮ್ಗೆ ಅಂಗವಿಕಲತೆ ಅಪ್ಲೈ ಮಾಡಿದ್ದು ಈಗ ಮೊನ್ನೆಯಿಂದ ಬರ್ತಾ ಉಂಟು ಅವಳಿಗೆ. ಸರ್ ನೀವು ಹೇಳಿದ ಎಲ್ಲ ಕರೆಕ್ಟ್ ಸರ್. ಯಾಕಂದ್ರೆ ನಿಮ್ಗೆ ದೇವರು ಒಳ್ಳೇದ್ ಮಾಡ್ಲಿ. ನಮ್ಮಂತ ಹುಡುಕಿಕೊಂಡು ನಮ್ಗೆ ಏನಾದ್ರು ಒಂದು ಸಹಾಯ ಮಾಡಿ ಸರ್. ಇದು ಮನೆ ಸಹ ನಮ್ದು ಸೂತ್ರ ಇಲ್ಲ. ನನ್ ತಂದೆ ಮನೇಲಿ ಏನೂ ಕೊಡ್ಲಿಲ್ಲ, ಅಮ್ಮನ ಮನೇಲಿ ಏನೂ ಕೊಡ್ಲಿಲ್ಲ. ಆ ಇದ್ದಿದ್ದ ಆಸ್ತಿನ ಅವ್ರವರೇ ಪಡ್ಕೊಂಡು ಅವ್ರವರೇ ಅದನ್ನು ಉಪಯೋಗಿಸ್ತಾ ಇದ್ದಾರೆ ಸರ್. ಈಗ ಇರುವಂತದ್ದು ಸ್ವಂತ ಮನೆಯ ಬಾಡಿಗೆನ? ಈಗ ಸ್ವಂತ ಅಂದ್ರೆ ನಮ್ಗ ಒಬ್ಬರು ಗುರ್ತದವರಿಂದ ನಮ್ಗೊಂದು 6 ಸೆಂಟ್ಸ್ ಜಾಗ ಇದ್ ಮಾಡಿ ಕೊಟ್ಟಿದ್ದಾರೆ. ಆಯ್ತಾ, ನಾವ್ ಅದ್ರೇನು ಉಂಟು ಸರ್. ನಮ್ ತಂದೆ ಮನೆಯಿಂದ ಏನಾದ್ರು ಸಿಕ್ಕರೆ ನಂಗೆ ಇದು ಯಾವ್ದು ಬೇಡ ಸರ್. ನನ್ಗೆ ಅಮ್ಮನ ಮನೆಯಿಂದ ಸಿಕ್ಕರೆ ಏನಾದ್ರು ಯಾವ್ದು ಬೇಡ ಸರ್. ನಾವ್ ಎಷ್ಟು ಆಸೆ ಪಡುದಿಲ್ಲ. ಅದಕ್ಕೋಸ್ಕರ ನಮ್ಗೆ ನೀವು ಏನಾದ್ರು ನಮ್ಗೆ ಊಟದೊಂದು ಒಂದು ಕಾರ್ಡ್ ಅಕ್ಕಿ ಆದ್ರೂ 5 kg ಕೊಟ್ರೆ ನಮ್ಗೊಂದು ತಿಂಗಳಿಗೆ ಒಂದು ಉಪಯೋಗ ಆಗುತ್ತೆ ಸರ್. ಏನಂದ್ರೆ ನಮ್ಗೊಂದು ಒಳ್ಳೇದ್ ಮಾಡಿ ಸರ್. ಮಾತಾಡಲ್ಲ ಸರ್. ಥ್ಯಾಂಕ್ ಯು ಸರ್. ಖಂಡಿತ ತಮ್ಮ ದೂರವಾಣಿ ಸಂಖ್ಯೆಯನ್ನ ಮರಳಿ ಕರೆ ಮಾಡುವಂತ ಪ್ರಯತ್ನವನ್ನ ಮಾಡೋಣ ಸರ್. ಕೊನೆಯದಾಗಿ ಈಗ ಇವರು ಕೂಡ ಹೇಳಿದ್ದಾರೆ, ಅದು ಖಂಡಿತವಾಗಿ ಸರಿ ಇದೆ. ಈಗ ನಮ್ಮ ಮಿತ್ರರು ಹೇಳಿದಾಗೆ ಇದು ಏನಾಗಬೇಕಿತ್ತು, ನಾನು ಹಾಗೆ ಹೇಳಿದೆ, ಇದು ವರ್ಷ ಪರಿಷ್ಕರಣೆ ಆಗಬೇಕು. ಯಾವುದರಲ್ಲಿ
ಈ BPL APL ಹುಡುಕುದ್ರಲ್ಲಿ ಕೂಡ ಪರಿಷ್ಕರಣೆ ಮಾಡಬೇಕು. ಯಾಕೆಂತ ಹೇಳಿದ್ರೆ ಇವತ್ತು BPL ಕಾರ್ಡ್ ಹೊಂದಿದವ ಇಂಪ್ರೂವ್ಮೆಂಟ್ ಆಗ್ತಾರೆ, ಅವರಿಗೆ ಸರ್ಕಾರಿ ಕೆಲಸ ಸಿಗ್ತದೆ ಅಥವಾ ಇನ್ನೊಂದು ಕೆಲಸ ಸಿಗ್ತದೆ, ಅವರು BPL ಕಾರ್ಡ್ ಯಾರು ಸರೆಂಡರ್ ಮಾಡೋದಿಲ್ಲ, ಅದನ್ನೇ ಮುಂದುವರಿಸಿಕೊಂಡು ಹೋಗ್ತಾರೆ. ಇಂಥವರನ್ನು ಹುಡುಕುವುದು ಹೇಗೆ ಅಂತ ಹೇಳಿದ್ರೆ ವರ್ಷ ವರ್ಷ ಈ ಪರಿಷ್ಕರಣೆ ಆಗ್ಲೇಬೇಕು. ಮತ್ತೊಂದು APL ಇದ್ದವ ಈ ಆಸ್ಪತ್ರೆಗೆ ಹೋದ ತಕ್ಷಣ BPL ಆಗ್ತಾನೆ. ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದ್ರೆ ಅಲ್ಲಲ್ಲ, ಆಸ್ಪತ್ರೆಗೆ ಅಡ್ಮಿಟ್ ಆದ ತಕ್ಷಣ ನಾವು BPL ಆರ್ಡರ್ ಆಗ್ತಾರೆ ಆಟೋಮೆಟಿಕ್ ಆಗಿ, ಅಂತ ಬಿಲ್ ಬರ್ತದೆ ಆಸ್ಪತ್ರೆಗೆ ಅಲ್ವಾ. BPL ಅಂತವರನ್ನು ಕೂಡ ವರ್ಷ ವರ್ಷ ಈ ಕಾರ್ಡ್ನ ಬಗ್ಗೆ ಪರಿಷ್ಕರಣೆ ಆದ್ರೆ ಈ ಒಂದು ಸಮಸ್ಯೆ ಇರುವುದಿಲ್ಲ. ಅದರ ಜೊತೆಯಲ್ಲಿ 1,20,000 ಈಗ ಒಂದು ಮಾನದಂಡ ಇದೆ. ಇದರಲ್ಲಿ ಹೇಳಬೇಕಾದ್ರೆ ಈಗ ಶೋಭಾ ಕರಂದ್ಲಾಜೆ 2010 ಮತ್ತು 2012 ಒಳಗಡೆ ಅವರು ಕೂಡ ಆಹಾರ ಮಂತ್ರಿ ಆಗಿದ್ರು. ಅವರ ಸಮಯದಲ್ಲಿ ಏನಿತ್ತಂತ ಹೇಳಿದ್ರೆ 11,000 ಇತ್ತು BPL ಹೋಲ್ಡರ್ ಅವರಿಗೆ, 11,000 ಇತ್ತು. ಇದನ್ನು 2016ರಲ್ಲಿ ಶ್ರೀಯುತ UT ಖಾದರ್ ಅವರು ಆಹಾರ ಮಂತ್ರಿ ಆಗುವಾಗ 1,20,000 ಒಮ್ಮೆಲೆ ಮಾಡಿದ್ರು UT ಖಾದರ್ ಅವರು. ಆದ ನಂತರ ಇದು ಈ ಮೇಲೆ ಬರಲೇ ಇಲ್ಲ. ಇದು ಕೂಡ ಜಾಸ್ತಿ ಆಗ್ಬೇಕು, ವರ್ಷಕ್ಕೆ ಒಂದು 10,000 ಆದ್ರೆ ಹಾಕ್ಬೇಕು ಹೆಚ್ಚು. ಹೀಗೆ ಹಾಕಿದ್ರೆ ನೋಡಿ, ಈಗ ಅಮ್ಮ ಮಾತಾಡಿದ್ರಲ್ಲ, ಅವರಿಗೆ ಅಪ್ಲೈ ಆಗ್ತದೆ. ಅವರಿಗೆ ನೋಡಿ 13,000 ಸಿಕ್ಕಿದ್ರೆ ಅವರಿಗೆ ವರ್ಷಕ್ಕೆ ಎಷ್ಟಾಯ್ತು, 1,30,000 ಪ್ಲಸ್ 26,000, 160 ತನಕ ಬರ್ತದೆ. 156 ಬರ್ತದೆ. 156 ಬಂದ್ರೆ ವರ್ಷಕ್ಕೆ ಒಂದು 10,000 ಇದು ಕೂಡ ರೇಸ್ ಮಾಡ್ತಾ ಹೋದ್ರೆ ಎಲ್ಲವೂ ಕೂಡ ರೇಸ್ ಆಗಿದೆ. ಈಗ ಎಲ್ಲ ಆಹಾರ ಧಾನ್ಯ ಅದಕ್ಕೆ ಇದಕ್ಕೆ ಎಲ್ಲಕ್ಕೂ ಬೆಲೆ ಹೆಚ್ಚಾಗ್ತದಲ್ವಾ. ಅದೇ ರೀತಿ ಇದನ್ನು ಕೂಡ ಸಮಸ್ಯೆ ಇಲ್ಲ ಅಂತಲ್ಲ, ಇದನ್ನು ಕೂಡ ಪರಿಷ್ಕರಣೆ ಮಾಡ್ಬೇಕು. ಅವ್ರು ಹೇಳುದು ಅಕ್ಕಿ ಕೊಡಿ ಅಂತ ಅಲ್ಲ, ಅದೇ ಅಕ್ಕಿ ಕೊಡಬೇಕಾದ್ರೆ ಅವರಿಗೆ ಕಾರ್ಡ್ ಕೊಡ್ಬೇಕಲ್ಲ, ಕಾರ್ಡ್ ಕೊಡ್ಬೇಕಾದ್ರೆ ಅವರ ಆದಾಯದ ಜಾಸ್ತಿ ಮಾಡಲ್ಲ. ಇವತ್ತಿನ ವ್ಯವಸ್ಥೆ ಹೇಗಿದೆ ಅಂತಂದ್ರೆ ನಮ್ಮಲ್ಲಿ ಅನಿವಾರ್ಯಕ್ಕೆ ನಮ್ಮನ್ನು ಸುಳ್ಳುಗಾರರು ಮಾಡ್ತಾ ಇದೆ. ಈಗ 1,20,000 ಅಂತ ನಮ್ಮ ಇನ್ಕಮ್ ಇರಬೇಕು ಅಂತ ಇದೆ. 1 ಲಕ್ಷದ ಇನ್ಕಮ್ 4 ಜನರ ಇದು ಒಂದು ಸದಸ್ಯರಿರ್ತಕ್ಕಂಥ ಕುಟುಂಬ ಅಂತಂದ್ರೆ ಒಬ್ಬನಿಗೆ ತಿಂಗಳಿಗೆ 2,500 ದುಡಿಬೇಕು, ಅದಕ್ಕಿಂತ ಒಳ್ಳೆ ದುಡಿಬೇಕು. ಇದು ಸಾಧ್ಯ, ಇದು ಪ್ರಸ್ತುತ, ಇದು ಅಲ್ಲ ಇದು. ಹಾಗಾಗಿ ಇದನ್ನ ಎಲ್ಲಿಗೆ ನಿಲ್ಲಿಸಬೇಕು ಅನ್ನೋದಕ್ಕೆ ಒಂದು ವ್ಯಾಪಕವಾಗಿ ಚರ್ಚೆಯಾಗಿ ಡಿಬೇಟ್ ಆಗಿ ಒಂದು ನಾವು ಅದನ್ನ ಚರ್ಚೆ ಆಗ್ಲೇಬೇಕು, ಇದು ಜಾಸ್ತಿ ಆಗ್ಲೇಬೇಕು. ಅಂದ್ರೆ ಮೊದಲಾಗಿ ಮಾನದಂಡಗಳೇ ಪರಿಷ್ಕರಣೆ ಆಗಬೇಕು, ಅದಾದ ಬಳಿಕ ಕಾರ್ಡ್ಗಳನ್ನ ಪರಿಷ್ಕರಣೆ ಮಾಡಿ ಅನ್ನುವಂಥದ್ದು. ಅಂದ್ರೆ ಮಾನದಂಡಗಳನ್ನ ಸರಿಯಾಗಿ ಮಾಡಬೇಕು, ಅದನ್ನ ಇಂಪ್ಲಿಮೆಂಟ್ ಅದಕ್ಕಿಂತ ಚೆನ್ನಾಗಿ ಮಾಡಬೇಕು. ಇದರಲ್ಲಿ ನಿಜವಾದ ಬಡವರಿಗೆ ಸಿಗ್ಬೇಕಾದ್ರೆ, ಇದರ ಫಲಾನುಭವಿಗಳಾಗಬೇಕಾದ್ರೆ ಅನರ್ಹರಿದ್ದಾರಲ್ಲ ಅವರನ್ನು ಮೊದಲು ಕಿತ್ತೋಗಿಬೇಕು. ಅದು ಕೆಲಸ ನಿಜವಾಗಿ ಆಗ್ಬೇಕು. ಯಾಕಂದ್ರೆ ಆಗ ನಿಜವಾದ ಅರ್ಹರು ಸಿಗುದಿಲ್ಲ. ಪಾಪ ಮಧ್ಯಮ ವರ್ಗದವ್ರ ಏನಾಗಿದೆ ಹೇಳಿದ್ರೆ, ಮಧ್ಯಮ ವರ್ಗದವ್ರು ಮಾಡಿದ ತೆರಿಗೆ ಎಲ್ಲ ಈ ಅನರ್ಹರೇ ತಿಂತಾ ಇದ್ದಾರೆ. ಪಾಪ ಈ ಮಧ್ಯಮ ವರ್ಗದವರು ಅವರಿಗಿಂತ ಬಡವರಾಗ್ತಾರೆ. ಹಾಗಾಗಿ ಈ ಒಂದು ವ್ಯವಸ್ಥೆ ಉಳಿಬೇಕಾದ್ರೆ ಪ್ರಜಾಪ್ರಭುತ್ವ ಸರಿಯಾಗಿ, ಪ್ರಜಾಪ್ರಭುತ್ವಕ್ಕೆ ಈ ಭ್ರಷ್ಟತೆ ಎನ್ನುವಂಥ ಮೋಸ ವಂಚನೆ, ಈ ಭ್ರಷ್ಟತೆ ಎನ್ನುವಂಥ ದೊಡ್ಡ ವೈರಸ್. ಅದನ್ನು ಜಾಸ್ತಿ ಆಂಟಿ ವೈರಸ್ಗಳನ್ನು ಹಾಕ್ತಾ ಹೋಗಬೇಕು ಮಧ್ಯೆ. ಈಗ ಹಾಗಾಗಿ ಈ ನಿಜವಾದ ಅನರ್ಹರನ್ನು ಹೊರಗೆ ಹಾಕಿದ್ರೆ ಅದು ಪರೋಪಜೀವಿಗಳು ಅಂತ ಹೇಳ್ತಾರೆ, ಅದನ್ನು ತಿಂದುಕೊಂಡು ಮರವನ್ನೇ ಹಾಳು ಮಾಡ್ತದಲ್ಲ, ಅದೇ ಥರ ಅಂಥವರನ್ನು ಅನರ್ಹರನ್ನು ಹೊರಗೆ ಹಾಕಿ ಅವರನ್ನು APL ಕಾರ್ಡಿಗೋ ಅಥವಾ ಇದಕ್ಕೆ ಮಾಡಿದರೆ ನಿಜವಾದ ಫಲಾನುಭವಿಗಳು, ನಿಜವಾದ ಬಡವರಿಗೆ ಅದರ ಲಾಭ ಸಿಗ್ತದೆ ಮತ್ತು ಮಧ್ಯಮ ವರ್ಗದವರಿಗೆ ಹೊರೆ ತಪ್ಪುತ್ತದೆ. ಹಾಗಾಗಿ ಸರ್ಕಾರ ಮಾನದಂಡಗಳನ್ನು ರೂಪಿಸುವುದಕ್ಕಿಂತಲೂ ರೂಪಿಸಬೇಕಾದ್ರ ಜೊತೆಯಲ್ಲಿ ಅದಕ್ಕಿಂತಲೂ ಕಠಿಣವಾಗಿ ಅದನ್ನು ಜಾರಿಗೆ ತರಬೇಕು. ಅರ್ಹರಿಗೆ ಉಪಯೋಗ ಆಗಬೇಕು, ಅವರಿಗೆ ಅನ್ಯಾಯ ಆಗಬಾರ್ದು ಅಷ್ಟೇ. ದಿನೇಶ್ ಅವರೇ, ತಾವು ಕೂಡ ಆಗ ಮೆನ್ಷನ್ ಮಾಡಿದ್ರಿ 2017-18ನೇ ಸಮಯದಲ್ಲಿ UT ಖಾದರ್ ಅವರು ಕೂಡ ಸ್ಥಳದಲ್ಲೇ ರೇಷನ್ ಕಾರ್ಡ್ ನೀಡುವಂತ ಒಂದು ಕ್ರಮವನ್ನು ಕೂಡ ತಂದ್ರು. ಆ ಸಂದರ್ಭದಲ್ಲಿ ಕೆಲವೊಂದು ದಾಖಲೆಗಳು ಇಲ್ಲದಿದ್ರೂ ಕೂಡ ಪತ್ರಕರ್ತರು ಕೇಳಿದಂತ ಪ್ರಶ್ನೆಗೆ ಅವರು ಉತ್ತರಿಸುವಂತದ್ದು, ದಾಖಲೆ ಇಲ್ಲದಿದ್ರೂ ಕೂಡ ಪರವಾಗಿಲ್ಲ, ಹೊಟ್ಟೆಗೋಸ್ಕರ ರೇಷನ್ ಕಾರ್ಡ್ ಮಾಡುವಂಥದ್ದು, ಸೊ ರೇಷನ್ ಕಾರ್ಡ್ ಅನ್ನು ಕೊಟ್ಟು ಬಿಡಿ ಅಂತ ಹೇಳಿ ಸುಮಾರು 1 ಲಕ್ಷನೋ ಅಥವಾ 17 ಲಕ್ಷನೋ ಪರ್ಟಿಕ್ಯುಲರ್ಲಿ ಕಾರ್ಡ್ಗಳು ಇಶ್ಯೂ ಆಗಿ ಪೋಸ್ಟ್ ಅಲ್ಲಿ ಮನೆಗೆ ಬರ್ತಿತ್ತು. ರೇಷನ್ ಕಾರ್ಡ್ ಪೋಸ್ಟ್ ಅಲ್ಲಿ ಮನೆಗೆ ತಲುಪಿಸಿದ ಮೊದಲ ಒಂದು ಕಾರ್ಯಕ್ರಮ ಅದು ಯಾವ ರೀತಿ ಒಮ್ಮೆ ಅದು ತೊಂದರೆ ಆಯ್ತು ಅಂದ್ರೆ ಪೋಸ್ಟ್ ಕವರ್ ದೊಡ್ಡದಾಗ್ತದೆ, ಕಾರ್ಡ್ ದೊಡ್ಡದು ಇದೆ ಅಂತ ಹೇಳಿ ಅದನ್ನು ಆಧಾರ್ ಕಾರ್ಡ್ ಲೆವೆಲ್ಗೆ ಮಾಡಿ ಆ ವಿಚಾರ ಈಗ ಪ್ರಸ್ತುತ ಚರ್ಚೆ ಆಗ್ತಾ ಇದೆ. ಕೂಡ ರೇಷನ್ ಕಾರ್ಡ್ ವಿತರಣೆ ಆಗಿತ್ತು ಅಂತ ಹೇಳಿ, ದಾಖಲೆಗಳು ಸರಿ ಇಲ್ಲದಂತ ಸಂದರ್ಭದಲ್ಲೂ ಕೂಡ ರೇಷನ್ ಕಾರ್ಡ್ ವಿತರಣೆ ಆಗಿತ್ತು. ಸೊ ಅದರಲ್ಲೂ ಕೂಡ ಅಕ್ರಮ ಹೇಳಿದ್ರು ಅದೇ ರೀತಿ ಬಾಂಗ್ಲಾದೇಶದವರಿಗೂ ಮಾಡಿದ್ದಾರೆ.
ಹೇಳಿದ್ರಲ್ಲ ಕೊಟ್ಟಿದ್ರು. ಇವತ್ತು ಹೇಳಿದ್ರಲ್ಲ, ಈಗ ನೋಡಿ ಅಗತ್ಯ ಯಾರಿಗುಂಟು, ಒಬ್ರು ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಾರೆ, ಅವರಿಗೆ 10,000 ರೂಪಾಯಿ ಸಂಬಳ ಇದೆ, ಆ 10,000 ಸಂಬಳದಲ್ಲಿ ಏನೆಲ್ಲ ಉಪಯೋಗ ಬರ್ತದೆ ಅಂತವರನ್ನು ಗುರುತಿಸಿ ಅವರಿಗೆ ಕೊಡುವಂತ ಒಂದು ಕಾರ್ಯಕ್ರಮ ಎಲ್ಲ ಆವತ್ತಿನ ದಿನಗಳಲ್ಲಿ ಆಗಿದೆ. ನಾನು ಅದನ್ನು ಹೇಳಿದ್ದು, ಸ್ವಲ್ಪ ಅದರ ಒಂದು 20 ಇದ್ದರೆ ಒಂದು 50 ಆದರೂ ಕನಿಷ್ಠ ಪಕ್ಷ 1,50,000 ಆದರೂ ಕೂಡ ಮಾಡಿದ್ರೆ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯ. ಓಕೆ, ಯತೀಶ್ ಅವರೇ ಕೊನೆಯದಾಗಿ ಹೇಳೋದಾದ್ರೆ ಇದೆಲ್ಲ ಒಟ್ಟು ಇದಕ್ಕೆ ಸಂಬಂಧಪಟ್ಟಂತೆ ಆರೋಪಗಳಿಗಿಂತ ಜಾಸ್ತಿಯಾಗಿ ಒಂದು ಮಾನವೀಯವಾಗಿರ್ತಕ್ಕಂಥ ಅಪ್ರೋಚ್ ಇರಬೇಕು. ಈಗ ಯಾರೋ ಅನರ್ಹರು ಅಂತ ಇಷ್ಟು ಜನ ಪಟ್ಟಿ ತರಬೇಕು ಅಂತಂದರೆ ಯಾರೋ ಒಬ್ಬ ಅಧಿಕಾರಿ ಅದರ ಹಿಂದೆ ಕೆಲಸ ಮಾಡಿರಬೇಕು. ಆ ಅಧಿಕಾರಿಗೆ ಯತೀಶಂದು BPL ಕಾರ್ಡನ್ನು ರದ್ದು ಮಾಡಬೇಕಾ ಉಳಿಸ್ಕೋಬೇಕು ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಅವರಿಗೆ ಅದು ಬೇಕೋ ಬೇಡ ಅನ್ನೋದನ್ನು ಯೋಚನೆ ಮಾಡಬೇಕು. ಎಲ್ಲರಲ್ಲೂ ಕೂಡ ಟೆಕ್ನಿಕಲ್ ಎರರ್ಗಳಿದ್ದಾವೆ, ಅದರ ಮೇಲೆ ನಿಂತು ಒಂದು ಮಾನವೀಯತೆಯ ಆಧಾರದಲ್ಲಿ ಕೆಲಸ ಮಾಡಬೇಕು. ಮೊದಲನೇದು. ಎರಡನೇದು, ಸರ್ಕಾರಗಳು ನಮ್ಮ ತಪ್ಪಿಂದ ಆಗಿರ್ತಕ್ಕಂಥ ಕಷ್ಟಗಳನ್ನು ಸರಿಪಡಿಸಲಿಕ್ಕೋಸ್ಕರ ಸಮಾಜದ ಮೇಲೆ ಈ ಹೊರೆಯನ್ನು ಹಾಕಬಾರ್ದು. ಮತ್ತು ಜನರಿಗೆ ನಾವೆಲ್ಲರೂ ಕೂಡ ಜನಸೇವೆಗೆ ಮಾಡಲಿಕ್ಕೆ ಜನಾರ್ದನದ ಭಾಷಣ ಮಾಡ್ತೀವಿ, ಅದರಾಗೆ ನಡ್ಕೋಬೇಕು ಅಂತಕ್ಕಂಥದ್ದು ನಮ್ಮ ಪಾರ್ಟಿಯ ಕಳಕಳಿಯ ವಿನಂತಿ. ಸಮಾಜಕ್ಕೂ ಇದೆ, ಸರ್ಕಾರಕ್ಕೂ ಇದೆ, ಎಲ್ರಿಗೂ ಇದೆ. ಓಕೆ ಓಕೆ, ಮೂವರಿಗೂ ಕೂಡ ಧನ್ಯವಾದಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಕ್ಕೆ. ಸೊ ಇವತ್ತಿನ ಜನಧ್ವನಿಯನ್ನು ಮುಗಿಸುವಂತಹ ಸಮಯ. ಸೊ ಇದಾಗಿತ್ತು ಇವತ್ತಿನ ಜನಧ್ವನಿ ವಿಶೇಷ. ಸೊ ಮುಂದಿನ ಜನಧ್ವನಿಯಲ್ಲಿ ಇನ್ನೊಂದು ಸುದ್ದಿಯ ಜೊತೆಗೆ ಭೇಟಿಯಾಗೋಣ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಟಿವಿ. ನಮ್ಮ ಟಿವಿ, ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.